ನಮಸ್ಕಾರ ವೀಕ್ಷಕರೇ, ದೀಪಾವಳಿ ಗಿಫ್ಟ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ಕಳೆದ 18 ದಿನದ ಹಿಂದೆ ಹೋಲಿಸಿದ್ರೆ ಪ್ರತಿನಿತ್ಯವೂ ಕೂಡ ತೈಲ ಬೆಲೆ ಏರಿಕೆ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಪ್ರತಿ ದಿನವೂ ಕೂಡ 10 ಪೈಸೆ 15 ಪೈಸೆ 20 ಪೈಸೆಯಷ್ಟು ಏರಿಕೆ ಆಗ್ತಾನೆ ಇತ್ತು. ಜನಸಾಮಾನ್ಯರು ಕೂಡ ಕಂಗಾಲಾಗ್ತಾ ಇದ್ರು. ಇದ್ರ ಬಗ್ಗೆ ಕಳೆದ ತಿಂಗಳು ಕೂಡ ನವೆಂಬರ್ 10ನೇ ತಾರೀಕು ದಿನ ಒಂದು ಭಾರತ್ ಬಂದ್ ಕೂಡ ಕರೆ ನೀಡಿದ್ರು. ಅದೇ ದಿನ ಮಾರನೇ ದಿನವೂ ಕೂಡ ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆಯಾಗಿರುವಂಥದ್ದು. ಹಾಗಾದ್ರೆ ಇದಕ್ಕೆ ಮುಖ್ಯ ಕಾರಣ ಏನಾಗಿರಬಹುದು? ಕೇಂದ್ರ ಸರ್ಕಾರ ಹೇಳುವ ಪ್ರಕಾರ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇದೆ, ಹೆಚ್ಚೆಚ್ಚು ಆಮದು ಮಾಡ್ಕೊಳ್ತಾ ಇರೋದ್ರಿಂದ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತಿನ ಒಂದು 18 ದಿನಕ್ಕಿಂತ ಈಚೆಗೆ ಹೋಲಿಸಿದ್ರೆ ಪ್ರತಿದಿನವೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಆಗ್ತಿದೆ. ಇದ್ರ ಬಗ್ಗೆ ನನ್ನ ಜೊತೆ ಮಾತಾಡಲು ಆರ್ಥಿಕ ತಜ್ಞರಾದಂತಹ ಪ್ರೊಫೆಸರ್ ಸದಾಶಿವರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ರಾಜಕೀಯ ವಿಶ್ಲೇಷಕರಾದಂತಹ ಶ್ರೀ ರಾಜಗುಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾಶಿವ ಅವರೇ, ಈಗ ಜಾಗತಿಕ ಮಟ್ಟದಲ್ಲಿ ಹೋಲಿಸಿದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಈಗ 18 ದಿನಕ್ಕಿಂತ ಮುಂಚೆ ನೋಡೋಕೆ ಹೋದ್ರೆ ಪ್ರತಿದಿನವೂ ಕೂಡ ಏರಿಕೆ ಆಗ್ತಾ ಇತ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? 18 ದಿವಸಗಳ ಹಿಂದೆ ಅಂದ್ರೆ ಅಕ್ಟೋಬರ್ 18ನೇ ತಾರೀಕಿನವರೆಗೆ ಪೆಟ್ರೋಲ್ನ ಬೆಲೆ ಹಂತ ಹಂತವಾಗಿ ಏರಿಕೆ ಆಗ್ತಾ ಇತ್ತು. ಆಮೇಲೆ ಜನರ ಪ್ರತಿಸ್ಪಂದಿಯಾಗಿ 1 ಪೈಸೆಯನ್ನು ಅಷ್ಟು ಪೆಟ್ರೋಲ್ನ ಬೆಲೆ ಇಳಿಸಿದಂತಹ ಒಂದು ಘಟನೆ ಕೂಡ ಇದೆ ನಮ್ಮ ಮುಂದೆ. ಅದು ಅತ್ಯಂತ ಹಾಸ್ಯಾಸ್ಪದ ಅಂತ ಆ ದಿವಸ ಅನಿಸಿತ್ತು. ಆದ್ರೆ ಅಕ್ಟೋಬರ್ 18ರ ನಂತರ ನಾವು ನೋಡ್ತಾ ಇದ್ದೇವೆ ಪೆಟ್ರೋಲ್ನ ಬೆಲೆ ಇಳಿಮುಖ ಆಗ್ತಾ ಇದೆ. ಎಷ್ಟಂದ್ರೆ ಇವತ್ತಿನ ಧಾರಣೆ 78 ರೂಪಾಯಿ 46 ಪೈಸೆ. ಅದು ಅಕ್ಟೋಬರ್ 4ನೇ ತಾರೀಕು ಡೆಲ್ಲಿಯಲ್ಲಿ 84 ರೂಪಾಯಿ ಹಾಗೂ ಮುಂಬೈಯಲ್ಲಿ 91 ರೂಪಾಯಿ ಏರಿಕೆ ಆಗಿತ್ತು. ಅದು ಈಗ ಸಾಮಾನ್ಯ 78 ರೂಪಾಯಿಗೆ ಬಂದಿದೆ. ಅಂದ್ರೆ ಪೆಟ್ರೋಲ್ನ ದರ ಇವಾಗ 4 ರೂಪಾಯಿ 5 ಪೈಸೆಯಷ್ಟು ಈ 18 ದಿವಸಗಳಲ್ಲಿ ಕಡಿಮೆ ಆಗಿದೆ. ಡೀಸೆಲ್ ದರವು ಕೂಡ 2 ರೂಪಾಯಿ 33 ಪೈಸೆಯಷ್ಟು ಕಡಿಮೆ ಆಗಿದೆ. ಈ ಇಳಿಮುಖಕ್ಕೆ ಕಾರಣ ಏನು ಅಂತ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಮೂರ್ತವಾಗಿ ನನಗೆ ಕಾಣುವಂಥದ್ದು ಕೊಡುಕೊಳ್ಳುವಿಕೆ, ಪೂರೈಕೆ ಹಾಗೂ ಡಿಮಾಂಡ್, ಬೇಡಿಕೆ, ಇದರಲ್ಲೇ ಒಂದು ರೀತಿಯ ಹೊಂದಾಣಿಕೆ ಇರಲೇಬೇಕಾಗ್ತದೆ. ಹೊಂದಾಣಿಕೆ ಅಂದ್ರೆ ಪೂರೈಕೆ ಜಾಸ್ತಿ ಆದವಾಗ ಬೆಲೆ ಕಡಿಮೆ ಆಗ್ತದೆ, ಪೂರೈಕೆ ಕಡಿಮೆ ಆದಾಗ ಬೆಲೆ ಜಾಸ್ತಿ ಆಗ್ತದೆ. ಇದು ಆರ್ಥಿಕ ತತ್ವವೇ ಸರಿ. ಹಾಗಾದ್ರೆ ನಮ್ಮ ದೇಶದಲ್ಲಿ ಪೂರೈಕೆ ಇಲ್ಲದೆ ಇರುವಾಗ ಸಂಪೂರ್ಣವಾಗಿ ವಿದೇಶಿಯ ಆಮದಿಗೆ ನಾವು ಒತ್ತು ಕೊಟ್ಟು ಪೆಟ್ರೋಲ್ ಅನ್ನು ಖರೀದಿಸುವಾಗ, ಡೀಸೆಲ್ ಅನ್ನು ಖರೀದಿಸುವಾಗ, ತೈಲವನ್ನು ಖರೀದಿಸುವಾಗ ಸ್ವಾಭಾವಿಕವಾಗಿ ಬೆಲೆ ಕೂಡ ಹೆಚ್ಚಾಗಿಯೇ ಆಗ್ತದೆ. ಆದ್ರೆ ಇವಾಗ ಬೆಲೆ ಇಳಿತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನಾವು ವಿಶ್ಲೇಷಣೆ ಮಾಡುವಾಗ ಮೋದಿಯವರ ದೂರದರ್ಶಿತ್ವ ಪ್ರಮುಖವಾಗಿ ನನಗೆ ಅನಿಸುವಂತದ್ದು. ರೂಪಾಯಿಯಲ್ಲಿ ಇರಾನಿನಿಂದ ನಾವು ತೈಲ ತೆಗೆದುಕೊಳ್ತೇವೆ ಅನ್ನುವ ಒಂದು ವ್ಯವಸ್ಥೆಯನ್ನ ರೂಪಿಸ್ತಾ ಇದ್ದಾರಲ್ಲ, ಇದರ ಪರಿಣಾಮ ನೇರವಾಗಿ ಪೆಟ್ರೋಲ್ನ ತೈಲದ ಬೆಲೆ ಇಳಿಯುವಲ್ಲಿ ಸಹಕಾರಿಯಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಸ್ ಶ್ರೀರಾಜಗುಡಿ ಅವರೇ, ಇನ್ನು ಇದ್ರ ಬಗ್ಗೆ ಮಾತಾಡೋಕೆ ಹೋದ್ರೆ ಈಗ ಇರಾನ್ ಜೊತೆ ರೂಪಾಯಿ ಮೌಲ್ಯದಲ್ಲಿ ತೈಲವನ್ನ ತಗೊಳ್ಳುವಂತಹ ಕೆಲಸವನ್ನ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇದು ಒಂದು ಪೊಲಿಟಿಕಲ್ ಡಿಸಿಷನ್. ಡಾಲರ್ ಎದುರುಗಡೆ ರೂಪಾಯಿಯನ್ನು ಯಾವ ರೀತಿಯಾಗಿ ನಾವು ಪ್ಲೇಸ್ ಮಾಡಬೇಕು ಅನ್ನೋಂಥದ್ದು. ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ರೂಪಾಯಿ ಎಲ್ಲೋ ಎಕ್ಸ್ಚೇಂಜ್ ಅಕ್ಸೆಪ್ಟಬಲ್ ಇದ್ರೂ ಕೂಡ ವ್ಯವಹಾರ ದೃಷ್ಟಿಯಿಂದ ಇವತ್ತಿಗೂ ಕೂಡ ಡಾಲರ್ನೇ ಪ್ರಧಾನವಾಗಿ ನಾವು ತೆಗೆದುಕೊಳ್ಳುತ್ತಾ ಇರುವಂತದ್ದು. ಈಗ ಏನಾಗುತ್ತೆ, ರೂಪಾಯಿಯನ್ನ ನಾವು ಮೊದಲು ಡಾಲರ್ನ ಪರ್ಚೇಸ್ ಮಾಡ್ಲಿಕ್ಕೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಆ ನಂತರ ಆ ಡಾಲರ್ನ ಉಪಯೋಗಿಸ್ಕೊಂಡು ಇರಾನ್ ಜೊತೆ ವ್ಯವಹಾರ ಮಾಡ್ಬೇಕಾಗತ್ತೆ. ಇಲ್ಲಿ ನಮ್ಗೆ ಆದಂತ ಅದರದೇ ಆದಂತ ಲಾಸ್ ಆಗುತ್ತೆ ನಮಗೆ. ಯಾಕಂದ್ರೆ ರುಪಿಯನ್ನ ಡಾಲರ್ ಕನ್ವರ್ಟ್ ಮಾಡ್ಕೊಳ್ಳೋ, ಡಾಲರ್ನಿಂದ ನಾವು ಪರ್ಚೇಸ್ ಮಾಡುವಂಥದ್ರಲ್ಲಿ ಅವಾಗ ನಾವು ಏನು ಅವರಿಂದ ಆಯಿಲ್ ಅನ್ನು ಖರೀದಿ ಮಾಡ್ತೀವಿ ಆ ಸಂದರ್ಭದಲ್ಲಿ ಸಾಕಷ್ಟು ನಮಗೆ ಲಾಸ್ ಆಗುತ್ತೆ. ಈಗ ಇದೊಂದು ಪೊಲಿಟಿಕಲ್ ರೀಸನ್. ಈಗ ಆಲ್ರೆಡಿ ಚೈನಾ ಸುಮಾರಷ್ಟು ಇದನ್ನೊಂದು ಕಾಂಪಿಟೆನ್ಸ್ ಆಗಿ ಇದನ್ನ ಬಹಳ ಒಳ್ಳೆ ದೃಷ್ಟಿಯಿಂದ ಇಂಪ್ಲಿಮೆಂಟ್ ಮಾಡಿದೆ. ಚೈನೀಸ್ ಕರೆನ್ಸಿಯಿಂದಲೇ ವ್ಯವಹಾರ ಮಾಡ್ತೀವಿ ಅನ್ನೋಂಥದ್ದನ್ನ. ಆ ರೀತಿ ಮಾಡಿದಾಗ ಇಡೀ ಜಗತ್ತಿನಲ್ಲಿ ಜಾಗತಿಕವಾಗಿಯೂ ಕೂಡ ಡಾಲರ್ಗೆ ಬೇಡಿಕೆಗಳು ಕಡಿಮೆ ಆಗಬಹುದಂಥದ್ದು. ಎಲ್ಲೋ ಒಂದು ಕಡೆ ಇದು ಒಂದು ರೀತಿಯಾಗಿ ಅಮೇರಿಕದ ಏನು ಒಂದು ಡಾಮಿನೆನ್ಸ್ ಇದೆಯೋ ನಮ್ಮ ಮಾರ್ಕೆಟ್ನಲ್ಲಿ, ಆ ಮಾರ್ಕೆಟ್ ಡಾಮಿನೆನ್ಸ್ಗೆ ಸಹಜವಾಗಿ ಇದು ಪ್ರಶ್ನೆಗಳನ್ನು ಎತ್ತಾ ಇರುವಂಥದ್ದು. ಇದಕ್ಕೆ ಈ ರೀತಿಯಾದಂತಹ ಒಂದು ಡಿಸಿಷನ್ಗಳಿಗೆ ಪೊಲಿಟಿಕಲ್ ವಿಲ್ ಬೇಕಾಗತ್ತೆ, ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್ ಬೇಕಾಗತ್ತೆ. ಯಾಕಂದ್ರೆ ಅಮೆರಿಕವನ್ನ ಎದುರು ಹಾಕೊಂಡು ನಮ್ಮ ಆರ್ಥಿಕ ನೀತಿಗಳನ್ನು ನಾವು ರೂಪಿಸಿಕೊಳ್ಳಲಿಕ್ಕೆ ಭಾರತ ಇವತ್ತಿಗೂ ಸ್ಟ್ರಗಲ್ ಮಾಡ್ತಾ ಇರುವಂತದ್ದು. ಕೆಲವೊಂದು ಡಿಸಿಷನ್ಗಳನ್ನ ಇವತ್ತಿಗೂ ವಿ ಆರ್ ಓವರ್ ಡಿಪೆಂಡೆಂಟ್ ಅವ್ರ ಮೇಲೇನು ಕೂಡ. ಎಲ್ಲವೂ ಇಂಡಿಪೆಂಡೆಂಟ್ ಆಗಿ ನಾವು ಡಿಸಿಷನ್ ಮಾಡುವಂತಹ ಹಂತದಲ್ಲಿ ನಮ್ಮ ದೇಶ ಇಲ್ಲ ಪೊಲಿಟಿಕಲ್ ಆಗಿ. ಈಗ ನಾವು ಇರಾನ್ ಜೊತೆ, ವಿಶೇಷವಾಗಿ ಇರಾನ್ ಜೊತೆ ನಾವು ರೂಪಾಯಿನಲ್ಲಿ ಏನು ವ್ಯವಹಾರ ಮಾಡೋಕ್ಕೆ ಶುರು ಅಂತಹ ಡಿಸಿಷನ್ ಆಗಿತ್ತು, ಆ ಸಂದರ್ಭದಲ್ಲಿ ಸಹಜವಾಗಿ ಕೂಡ ನಮ್ಮ ಪರ್ಚೇಸಿಂಗ್ ವ್ಯಾಲ್ಯೂನಲ್ಲಿ ವೇರಿಯೇಷನ್ ಬರ್ತದೆ. ಅದರಿಂದನೂ ಕೂಡ ನಾವು ಒಂದು ರೀತಿಯಾದಂಥ ಕಾರಣ. ದ ರೀಸನ್ ಈಸ್
ಪೊಲಿಟಿಕಲ್ ಡಿಸಿಷನ್, ಪೊಲಿಟಿಕಲ್ ವಿಲ್ ಅನ್ನುವಂಥದ್ದು ಮುಖ್ಯವಾಗಿ ಕಾಣ್ತದೆ ಇಲ್ಲಿ. ಇನ್ನು ಸದಾಶಿವ ಅವರೇ, ಈಗ ಇರಾನಿನ ಜೊತೆ ಈಗ ರೂಪಾಯಿ ಮೂಲದಲ್ಲಿ ಪೆಟ್ರೋಲ್ ಅಂತ ತಗೊಂಡ್ರೆ ಒಂದು ವೇಳೆ ಆರ್ಥಿಕತೆಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗಬಹುದು ಅಂತ? ಈಗ ರೂಪಾಯಿ ಮುಖಾಂತರವಾಗಿ ನಾವು ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಒಂದು ರೀತಿಯಲ್ಲಿ ನಾವು ಪುನಃ ಹಿಂದಿನ ಬಾರ್ಟರ್ ಸಿಸ್ಟಮ್ ಅಂತ ಏನು ಕರಿತೇವೆ, ಇನ್ನೊಂದು ರೂಪಕ್ಕೆ ಅದಕ್ಕೆ ಹೋಗ್ತಾ ಇದ್ದೇವೆ. ಅಂದ್ರೆ ಇರಾನಿಗೆ ಬೇಕಾದ ವಸ್ತುವನ್ನ ನಾವು ರೂಪಾಯಿಯಲ್ಲಿ ಅವರು ನಮ್ಮಿಂದ ಖರೀದಿ ಮಾಡುವುದು, ನಮಗೆ ಬೇಕಾದ ಪೆಟ್ರೋಲ್ ಅನ್ನು, ತೈಲವನ್ನು ನಾವು ರೂಪಾಯಿಯಲ್ಲಿ ಖರೀದಿ ಮಾಡುವುದು ಅವರಿಂದ, ಹಾಗೆ ಮಾರಾಟ ಮಾಡುವಂಥದ್ದು. ಇದು ಒಂದು ರೀತಿಯಲ್ಲಿ ಇರಾನ್ ಮತ್ತು ನಮ್ಮ ದೇಶದ ಜೊತೆಯಲ್ಲಿ ಒಂದು ರೀತಿಯ ಬಾಂಧವ್ಯ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಎಸ್ ಸರ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಳೂರಿನಿಂದ. ಸರ್ ನಿಮ್ಮ ಹೆಸರು? ರವೀಂದ್ರ ಅಂತ. ಹೇಳಿ ರವೀಂದ್ರ ಅವರೇ. ಇದು ತೈಲದ ಬಗ್ಗೆ ನೀವು ಚರ್ಚೆ ಮಾಡ್ತಿದ್ದೀರಲ್ಲ, ಈಗ ವಿಷಯ ಕಾನ್ಸೆಪ್ಟ್ ಹೇಗೆ ಅಂತ, ನೀವು ಯಾವ್ದರ ಬಗ್ಗೆ ಚರ್ಚೆ ಮಾಡ್ತಿದ್ದೀರಾ ಅಂತ? ಈಗ ಇರಾನಿನ ಜೊತೆ ಇನ್ನು ರೂಪಾಯಿ ಮೌಲ್ಯದಲ್ಲಿ ವ್ಯವಹಾರವನ್ನ ಶುರು ಮಾಡಿರುವಂತದ್ದು, ಹೀಗಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಏನು ಇದಕ್ಕಿಂತ ಹಿಂದೆ ಕುಸಿತಾ ಇರುವಂತದ್ದು, ಹಾಗಾಗಿ ತೈಲ ಬೆಲೆಯಲ್ಲಿ ಕೂಡ ಏರಿಕೆ ಆಗ್ತಾ ಇತ್ತು. ಇನ್ನು ಮುಂದೆ ಇರಾನಿನ ಜೊತೆ ಕೈ ಜೋಡಿಸುವುದರಿಂದ, ರೂಪಾಯಿ ಮೌಲ್ಯದಲ್ಲಿ ಪೆಟ್ರೋಲ್ನ ಖರೀದಿಸುವುದರಿಂದ ಪೆಟ್ರೋಲ್ ಬೆಲೆ ಕಡಿಮೆ ಆಗ್ತದೆ ಅನ್ನುವಂಥದ್ದು, ಇದ್ರ ಬಗ್ಗೆ ಕಾನ್ಸೆಪ್ಟ್ ಇದೆ. ಅಲ್ಲ ಸರ್, ಅದು ಓಕೆ, ಇದು ಅಮೆರಿಕದ ಟೈಅಪ್ ಅಲ್ಲ ನಮ್ದು ವಿಷಯ. ಇದು ಇರಾನ್ ಇಂದ ನಾವು ಪೆಟ್ರೋಲ್ ತಗೊಳ್ಳೋದಲ್ಲ, ಇದು ನಮ್ದು ಅಂದ್ರೆ ಇದು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಯಾರಂತ. ಸರ್, ನಾವಿವಾಗ ಇರಾನಿನ ಜೊತೆಯಲ್ಲಿ ಏನು ಒಪ್ಪಂದ ಮಾಡಿಕೊಳ್ತಾ ಇದ್ದೇವೆ, ಇರಾನ್ನಿಂದ ನಾವು ಪೆಟ್ರೋಲ್ ತಗೊಳ್ತೇವೆ, ತೈಲವನ್ನು ಖರೀದಿಸ್ತೇವೆ, ಅವರಿಗೆ ರೂಪಾಯಿಯ ಮುಖಾಂತರವಾಗಿ ನಾವು ಪೇಮೆಂಟ್ ಮಾಡ್ತೇವೆ. ಇರಾನ್ನಿಂದ ತಗೊಳ್ಳುವ ತೈಲಕ್ಕೆ ನಾವು ಪೇಮೆಂಟ್ ಮಾಡುವುದು ರೂಪಾಯಿಯ ಮೂಲಕ. ಆ ರೂಪಾಯಿಯನ್ನು ಇರಾನಿನವರು ಬೇರೆ ದೇಶದ ವ್ಯವಹಾರಕ್ಕೆ ಉಪಯೋಗ ಮಾಡಿಕೊಳ್ಳುವ ಹಾಗೆ ಇಲ್ಲ. ಅಂದ್ರೆ ಅವರ ಅವಶ್ಯಕತೆಗಳನ್ನ ನಾವು ರೂಪಾಯಲ್ಲಿ ಅವರಿಗೆ ಎಷ್ಟು ಪೇಮೆಂಟ್ ಮಾಡ್ತೇವೆ, ಅಷ್ಟು ರೂಪಾಯಿಯನ್ನ ನಮ್ಮ ದೇಶದಿಂದ ಸಾಮಗ್ರಿಗಳನ್ನ ಖರೀದಿಸಲಿಕ್ಕೆ ಉಪಯೋಗ ಮಾಡಬೇಕು ಇರಾನ್. ಅಂದ್ರೆ ನಮ್ಮ ದೇಶ ಹಾಗೂ ಇರಾನ್ನ ಜೊತೆಯಲ್ಲಿ ಬಾಂಧವ್ಯ ಒಳ್ಳೆದಾಗುವ ಸಾಧ್ಯತೆ ಇದೆ. ಜೊತೆಯಲ್ಲಿ ನಮ್ಮ ರೂಪಾಯಿಯ ಮೌಲ್ಯ ಬಲಿಷ್ಠ ಆಗುವ ಸಾಧ್ಯತೆ ಇದೆ. ರವೀಂದ್ರ ಅವರೇ, ಇನ್ನು ಹಿಂದೆ ಹೋದ್ರೆ ಈಗ ಅಮೆರಿಕದ ಜೊತೆ ನಮ್ಮ ರೂಪಾಯಿ ಮೌಲ್ಯವನ್ನು ಹಾಕಿ, ಡಾಲರ್ ಎದುರು ಹಾಕಿ, ತದನಂತರ ಪೆಟ್ರೋಲ್ ಅನ್ನು ಖರೀದಿಸುವಂತ ಪ್ರಕ್ರಿಯೆ ಇತ್ತು. ಇದರಿಂದ ರೂಪಾಯಿ ಮೌಲ್ಯ ಕುಸಿತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ? ಅನಿಸಿಕೆ ಅಂದ್ರೆ ಇದು ತೈಲದ ಬಗ್ಗೆ ಉಂಟಲ್ಲ, ತೈಲದ ಬಗ್ಗೆ ಅದು ಏರುಪೇರು ಆಗ್ತದೆ, ಆಗುದಿಲ್ಲ ಅಂತಲ್ಲ. ನಮ್ಮ ಇಂಡಿಯಾದಲ್ಲಿ ತೈಲದ ಬಗ್ಗೆ ಮಾತಾಡುದಲ್ಲ, ಅದು ಅಂದ್ರೆ ಈಗ ಜಿಎಸ್ಟಿ ಒಂದು ಬಂದಿದಲ್ಲ, ಜಿಎಸ್ಟಿ ತೈಲ ಬಗ್ಗೆ, ಅದ್ರ ಬಗ್ಗೆ ಯಾರು ಸಹ ಮಾತಾಡ್ತಿಲ್ಲ. ಈಗ ಅದು ಮೋದಿ ಗವರ್ಮೆಂಟ್ ಅಲ್ಲಿ ಈಗ ತೈಲದ ಬಗ್ಗೆ ಜಾಸ್ತಿ ಮಾಡ್ತಿದ್ದಾರೆ ಅಂತ ಒಂದೇ ಮಾತದ್ದು ಖಾಲಿ. ಗವರ್ಮೆಂಟ್ ಕೇಂದ್ರದ ಬಗ್ಗೆ ಮಾತಾಡ್ತಿದ್ದಾರೆ. ಜಿಎಸ್ಟಿ ಬಗ್ಗೆ ಅದು ಯಾರು ಸಹ ಮಾತಾಡುದಿಲ್ಲ. ಅದು 28% ಇದ್ದದ್ದು 14% ಬಂದಿದೆ. ಈಗ ಮಾತಾಡೋದಂದ್ರೆ ಗವರ್ಮೆಂಟ್ ಗೆ ದೂರ್ತಿದ್ದಾರೆ. ಅಂದ್ರೆ ತೈಲದ ಬಗ್ಗೆ ಜಾಸ್ತಿ ಆಗ್ತಾ ಉಂಟು ಗವರ್ಮೆಂಟ್ ಗೆ ಬಂದು ದೂರ ಆಗ್ತಿದ್ದಾರೆ. ಅಂದ್ರೆ ನಾವು ಪಕ್ಷದ ವಿರುದ್ಧ ಮಾತಾಡುದಲ್ಲ, ಈಗ ಒಂದು ಮಾತಾಡ್ತೀನಿ, ತೈಲದ ವಿರುದ್ಧ ನೀವು ಒಂದು ಎಸ್ ರವೀಂದ್ರ ಅವರೇ, ಇದಕ್ಕೆ ಕ್ಲಿಯರ್ ಕಟ್ ಆಗಿ ನಮ್ಮ ಆರ್ಥಿಕ ತಜ್ಞರಾದಂತಹ ಸದಾಶಿವರಾವ್ ಅವರು ಹೇಳ್ತಾರೆ, ಕೇಳಿ. ಸರ್, ಇವಾಗ ಜಿಎಸ್ಟಿ ತೈಲದ ಮೇಲೆ ಜಿಎಸ್ಟಿ ಇಲ್ಲ. ಯಾಕೆಂತ ಹೇಳಿದ್ರೆ ರಾಜ್ಯಗಳ ಒಂದು ವ್ಯಾಪ್ತಿಯಲ್ಲಿ ತೈಲ ಇದೆ. ಅಂದ್ರೆ ಜಿಎಸ್ಟಿಯ ವ್ಯಾಪ್ತಿಯಲ್ಲಿ ತೈಲ ಇನ್ನೂ ಕೂಡ ಬರಲಿಲ್ಲ. ಜಿಎಸ್ಟಿಯ ವ್ಯಾಪ್ತಿಯಲ್ಲಿ ತೈಲವನ್ನು ತರಬೇಕು ಅಂತ ಹೇಳಿ ಆದ್ರೆ 29 ರಾಜ್ಯಗಳ ಆರ್ಥಿಕ ಮಂತ್ರಿಗಳು, ಅವರು ಜಿಎಸ್ಟಿ ಕೌನ್ಸಿಲ್ನ ಸದಸ್ಯರು. ಅದರಲ್ಲಿ ಮೆಜಾರಿಟಿ 15ಕ್ಕಿಂತ ಜಾಸ್ತಿ ಜನ ಆರ್ಥಿಕ ಮಂತ್ರಿಗಳು, ಆ ರಾಜ್ಯದ ಆರ್ಥಿಕ ಮಂತ್ರಿಗಳು ರಾಜ್ಯದ ಹತೋಟಿಯಿಂದ ತೈಲವನ್ನು ಜಿಎಸ್ಟಿಗೆ ತರಬಹುದು ಅನ್ನೋ ಬಗ್ಗೆ ಒಪ್ಪಿಗೆ ಕೊಡಬೇಕು. ಅವರು ಒಪ್ಪಿಗೆ ಕೊಡದೆ ನಮಗೆ ನೇರವಾಗಿ ಜಿಎಸ್ಟಿಯ ವ್ಯಾಪ್ತಿಯ ಒಳಗೆ ತೈಲವನ್ನು ತರೋದಕ್ಕೆ ಆಗ್ತಾ ಇಲ್ಲ. ಸನ್ಮಾನ್ಯ ಆರ್ಥಿಕ ಮಂತ್ರಿಗಳು ನಮ್ಮ ಜೈಟ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವ ದಿವಸ ರಾಜ್ಯಗಳು ಜಿಎಸ್ಟಿಯ ವ್ಯಾಪ್ತಿಗೆ ಪೆಟ್ರೋಲನ್ನು ತೈಲವನ್ನು ತರಲಿಕ್ಕೆ ಒಪ್ತಾರ ಆ ದಿವಸ ನಾವು ಖಂಡಿತ ತೆರಿಗೆಯನ್ನು ಕಡಿಮೆ ಮಾಡ್ತೇವೆ ಅಂತಂದ್ರೆ ಜಿಎಸ್ಟಿ ಮ್ಯಾಕ್ಸಿಮಮ್ ಇರುವಂತದ್ದು 28%, ರಾಜ್ಯದ ಪಾಲು 14%, ಕೇಂದ್ರದ ಪಾಲು 14%. ಇವಾಗ ರಾಜ್ಯದ ಪಾಲು 32% ಇದೆ ತೈಲದ ಮೇಲೆ. ಅಷ್ಟು ರೆವಿನ್ಯೂ ರಾಜ್ಯಕ್ಕೆ ಬರ್ತಾ ಇದೆ, ಅದನ್ನು ಕಳೆದುಕೊಳ್ಳೋದಕ್ಕೆ ತಯಾರಿಲ್ಲ ರಾಜ್ಯಗಳು. ಆದ್ರಿಂದ ಕೇಂದ್ರಕ್ಕೆ ಯಾವುದೇ ರೀತಿಯಲ್ಲಿಯೂ ಕೂಡ ತೈಲ ಬೆಲೆ ರಾಜ್ಯದ ತೆರಿಗೆಯನ್ನು ಕಡಿಮೆ ಮಾಡಿ ಅಂತ ಹೇಳೋದಕ್ಕೆ ಸ್ವಾತಂತ್ರ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮದು ಒಂದು ಫೆಡರಲ್ ದೇಶ, ಡೆಮಾಕ್ರೆಟಿಕ್ ಸೆಟಪ್. ರಾಜ್ಯಗಳಿಗೆ ಅವರದ್ದೇ ಆದಂತಹ ನಿಲುವುಗಳಿವೆ, ಅದನ್ನು ಉಲ್ಲಂಘಿಸಿ ಧಿಕ್ಕರಿಸಿ ಕೇಂದ್ರಕ್ಕೆ ಕಾನೂನು ಮಾಡುವ ಹಾಗಿಲ್ಲ. ಇದು ವಸ್ತುಸ್ಥಿತಿ. ಆದ್ರಿಂದ ತೈಲದ ಬೆಲೆ ಕೇಂದ್ರದ ವ್ಯಾಪ್ತಿಗೆ ನೇರವಾಗಿ ಬರದೇ ಇರೋದ್ರಿಂದ ಕೇಂದ್ರವು ಕೂಡ ಒಂದು ರೀತಿಯಲ್ಲಿ ಅಸಹಾಯಕವಾಗಿದೆ. ನಾವು ಹೆಲ್ಪ್ಲೆಸ್ ಅಂತ ಹೇಳ್ತೀವಲ್ಲ,
ಇದನ್ನು ಮಾತ್ರ 100% ಕರೆಕ್ಟ್. ಓಕೆ ರವೀಂದ್ರ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸ್ಪಂದನ ವಾಹಿನಿಗೆ ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಮಾತಾಡ್ತಾ ಇದ್ರಿ. ಇವಾಗ ರೂಪಾಯಿಯ ಮುಖಾಂತರವಾಗಿ ವಿನಿಮಯ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈಗ ಇರಾನ್ ಅದರ ಬೇಡಿಕೆಯನ್ನ ರೂಪಾಯಿ ಮುಖಾಂತರವಾಗಿ ನಮ್ಮ ದೇಶದಿಂದ ಖರೀದಿ ಮಾಡ್ತಾ ಇದೆ. ಆವಾಗ ಎರಡು ದೇಶಗಳ ಬಾಂಧವ್ಯ ಜಾಸ್ತಿ ಆಗ್ತದೆ. ಇದಕ್ಕೆ ಪೂರಕವಾಗಿ ಮೋದಿಯವರು ಯಾವ ರೀತಿ ಒಂದು ಪ್ರಕ್ರಿಯೆ ಪ್ರಾರಂಭಿಸಿದ್ದಾರೆ 4 ವರ್ಷಗಳ ಹಿಂದೆಗೆ ಅಂತಂದ್ರೆ, ಪ್ರತಿಯೊಂದು ರಾಷ್ಟ್ರದ ಜೊತೆಯಲ್ಲಿ ಅತ್ಯಂತ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಇರಾನ್ನ ಜೊತೆಯಲ್ಲಿ ಈ ರೂಪಾಯಿ ಪ್ರಕ್ರಿಯೆ ಇದು ಪ್ರಾರಂಭವಾಗಿ ಯಶಸ್ವಿ ಆದ್ರೆ ಖಂಡಿತ ಬೇರೆ ದೇಶಗಳ ಒಳಗೂ ಕೂಡ ಇದನ್ನು ಮುಂದುವರಿಸಬಹುದು. ಸೌದಿ ಅರೇಬಿಯಾ ಕೂಡ ಭಾರತದ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾವೆ. ಅದೇ ರೀತಿ ಮಸ್ಕತ್ ಆಗ್ಲಿ, ಬೇರೆ ಬೇರೆ ದೇಶಗಳಾಗ್ಲಿ. ನಾವು ಇವತ್ತು ನೋಡಿದ್ದೇವೆ, ದೀಪಾವಳಿಯ ಸಂಭ್ರಮ ಮಸ್ಕತ್ನಲ್ಲಿ ನಡೀತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ರಾಜಕೀಯ ಬಾಂಧವ್ಯ ಅಭಿವೃದ್ಧಿ ಆದದ್ದು. ಆದ್ರಿಂದ ಬೇರೆ ದೇಶಗಳ ಜೊತೆಯಲ್ಲಿಯೂ ಕೂಡ ರೂಪಾಯಿ ಮುಖಾಂತರವಾಗಿ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ಕ್ರಮೇಣವಾಗಿ ಅಂತಾರಾಷ್ಟ್ರೀಯ ಒಂದು ಕರೆನ್ಸಿ ಆಗಿ ರೂಪಾಯಿ ಮೂಡಿ ಬರುವ ಸಾಧ್ಯತೆ ಇದೆ ಅಂತ ನನಗೆ ತುಂಬಾ ಆಳವಾಗಿ ಅನ್ನಿಸ್ತಾ ಇದೆ. ಎಸ್ ಶ್ರೀರಾಜಗುಡಿ ಅವರೇ, ಇನ್ನು ಇದ್ರ ಬಗ್ಗೆ ಡೀಪ್ ಆಗಿ ಸ್ವಲ್ಪ ಮಾತಾಡೋದಾದ್ರೆ, ಇನ್ನು ಇರಾನ್ ಕೂಡ ನಮ್ಮ ಜೊತೆ ಕೈ ಜೋಡಿಸೋದಾದ್ರೆ, ಕೆಲವೊಂದು ಮುಸ್ಲಿಂ ಸಂಸ್ಥೆಗಳದ್ದು ಮುಸ್ಲಿಮ್ರು ಇರ್ಬೋದು, ಭಾರತ ಅನ್ನುವಂಥದ್ದು ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ, ಸರ್ವಧರ್ಮ ಆಗಿರ್ಬೋದು ಅಥವಾ ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ. ಇದರಿಂದ ಧರ್ಮದ ಮಧ್ಯೆ ಏನಾದ್ರು ತಗೊಂಡು ಬಂದು ಏನಾದ್ರು ಪ್ರಾಬ್ಲಮ್ ಆಗ್ಬಹುದಾ? ಇದೆ ಖಂಡಿತವಾಗಿಯೂ ಇಲ್ಲ. ಇದಕ್ಕೆ ಟ್ರೈ ಮಾಡುವಂತ ಅವಶ್ಯಕತೆ ಇಲ್ಲ. ಜಗತ್ತಿನ ಯಾವ ದೇಶವೂ ಕೂಡ ಭಾರತವನ್ನು ಬರೀ ಹಿಂದೂ ರಾಷ್ಟ್ರ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ. ವಿ ಆರ್ ಅ ಸೆಕ್ಯುಲರ್ ಕಂಟ್ರಿ. ಸೊ ಯಾವುದೇ ಧರ್ಮಕ್ಕೆ ನಾವು ಅಟ್ಯಾಚ್ ಆಗಿರುವಂತದ್ದು ಭಾರತದಲ್ಲಿ ಇಲ್ಲ ಇಲ್ಲಿವರೆಗೂ ಕೂಡ. ಒಂದು. ಎರಡನೇದು, ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಅಂತ ಏನಂತೆ ಒಪೆಕ್ ಅಂತಾರೆ. ಒಪೆಕ್ ಮೇಲೆ ಬೇರೆ ಬೇರೆ ದೊಡ್ಡ ದೇಶಗಳ ನಿಯಂತ್ರಣ ಇದೆ. ಅದರಲ್ಲಿ ಅಮೆರಿಕದ ಪಾಲು ಅತಿ ದೊಡ್ಡ ಪ್ರಮಾಣದಲ್ಲಿದೆ. ಹೀಗಾಗಿ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿಗಳ ಮೇಲೆ ಅಮೆರಿಕ ಮತ್ತು ಜರ್ಮನಿ ಈ ರೀತಿಯಾದಂತಹ ಒಂದು ಪವರ್ಫುಲ್ ಕಂಟ್ರಿಗಳು ಯಾವುದೇ ತಮ್ಮ ದೇಶದ ಅನುಕೂಲಕ್ಕೆ ತಕ್ಕಂತೆ, ತಮ್ಮ ಇಕನಾಮಿಗೆ ಅನುಕೂಲದ ತಕ್ಕಂತೆ ಯಾವತ್ತೂ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತದೆ. ಒಂದು. ಎರಡನೇದಾಗಿ, ಆಯಿಲ್ ಪ್ರೈಸಸ್ ಮೇಲೆ ಹೋಗುವಂತಹ ಸಂದರ್ಭ ಏನಿದೆಯಲ್ಲ, ಆಯಿಲ್ ಪ್ರೈಸಸ್ ನಲ್ಲಿ ಅವ್ರದೇ ಆದಂತಹ ಪಾಲಿಟಿಕ್ಸ್ ಇದೆ. ನಮ್ಮ ದೇಶದಲ್ಲಿ ನಾವು ಕರೆನ್ಸಿಯನ್ನು ಡಿಸೈಡ್ ಮಾಡುವಂತದ್ದು ನಮ್ಮ ಗೋಲ್ಡ್ ರಿಸರ್ವ್ ಮೇಲೆ, ಹೌದಾ? ಅದೇ ರೀತಿ ಆಯಿಲ್ ನ ಸ್ಟ್ರೆಂತ್ ಮೇಲೆ ಡಿಸೈಡ್ ಅಮೆರಿಕದ ಒಂದು ಇದು ಆಗತ್ತೆ. ಹೀಗಾಗಿ ಅವರು ಏನಂತಂದ್ರೆ ಒಂದು ಗ್ಯಾರಂಟಿಯನ್ನು ಕೊಡ್ತಾರೆ. ನಾವು ದುಡ್ಡನ್ನು ತೆಗೆದುಕೊಂಡು ಹೋಗ್ತೇವೆ, ಅವರು ಗ್ಯಾರಂಟಿನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಮೆರಿಕದಿಂದ. ಅದು ಒಂದು ಲೋನ್ ಆಗಿ ಕನ್ವರ್ಟ್ ಆಗ್ತಾ ಇರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ನಾವು ಆರ್ಥಿಕವಾಗಿಯೂ ಕೂಡ ಅಂದ್ರೆ ಅಮೆರಿಕದ ಶರಣ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇದಾಗತ್ತೆ. ಒಂದು. ಎರಡನೇದಾಗಿ, ಧರ್ಮಕ್ಕೂ ಪೆಟ್ರೋಲ್ ಬೆಲೆಯ ಏರಿಕೆಗಳಿಗೂ ಪೆಟ್ರೋಲ್ ಬೆಲೆ ಇದಕ್ಕೂ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ. ಸರ್ ಹೇಳಿದಾಗೆ ಕನ್ವರ್ಟಬಿಲಿಟಿ ಇರುವಂತಹದ್ದು ಅದನ್ನ ಬರಲ್ಲ. ಅಂದ್ರೆ ಅವ್ರು ನಾಳದ ಈಗ ಇರಾನ್ ಆಗ್ಲಿ ಬೇರೆ ಯಾವುದೋ ದೇಶ ಆಗ್ಲಿ ಅದನ್ನ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಿ ನಮ್ಮ ಹತ್ರ ರೂಪಾಯಿ ಇದೆ ಅದನ್ನು ಡಾಲರ್ ಕನ್ವರ್ಟ್ ಮಾಡ್ಕೊಡಿ ಅಂತ ಅದು ಆ ರೀತಿ ಮಾಡಲ್ಲ. ಅವರು ಅದನ್ನ ಯೂಸ್ ಮಾಡಬೇಕಾಗಿರೋದು ಮತ್ತೆ ಭಾರತದ ಜೊತೆನೆ. ಹೀಗಾಗಿ ನಮ್ಮದೇ ಆದಂತ ಒಂದು ಎಕಾನಮಿ ಬೆಳೆಯಲಿಕ್ಕೆ ಸಾಧ್ಯ ಆಗತ್ತೆ. ಇದು ಒಂದನೇ. ಎರಡನೇದಾಗಿ, ಭಾರತ 3 ಸ್ಥಳಗಳಲ್ಲಿ, ಅದು ನಮ್ಮ ಪಾದೂರು ಸೇರಿದಂತೆ ವಿಶಾಖಪಟ್ಟಣ, ಪಾದೂರು ಮತ್ತು ಇನ್ನೊಂದು ಕಡೆ 3 ಸ್ಥಳಗಳಲ್ಲಿ ಮುಖ್ಯವಾಗಿ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಅಂತ ನಾವು ಶುರು ಮಾಡ್ಕೊಂಡಿದ್ದೇವೆ. ವಾಟ್ ಇಸ್ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್? ಈಗಿರುವಂತಹ ಸಂದರ್ಭದಲ್ಲಿ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಏನಾಗಿದೆ, ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಇನ್ಸ್ಟೆಬಿಲಿಟಿ ಇದೆ ಅವ್ರದೇ ಆದಂತ. ಅದು ISIS ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಸುಮಾರಷ್ಟು ಇನ್ಸ್ಟೆಬಿಲಿಟಿ ಇದೆ. ಆ ಒಂದು ಇನ್ಸ್ಟೆಬಿಲಿಟಿಯಿಂದ ಹೊರಗೆ ಬರುವಂತಹ ಕಾರಣಕ್ಕಾಗಿ ಅಲ್ಲಿನ ಒಂದು ಸರ್ಕಾರಗಳು, ಅಲ್ಲಿನ ಒಂದು ನಾಯಕತ್ವ ತಮ್ಮದೇ ಆದಂಥ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿದ್ದನ್ನ ತಮ್ಮಲ್ಲಿ ರಿಸರ್ವ್ ಮಾಡೋಕ್ಕಿಂತ ಸೇಫ್ ಝೋನ್ ಅಲ್ಲಿ ರಿಸರ್ವ್ ಮಾಡುವಂತ ಒಂದು ಪ್ರಕ್ರಿಯೆ ಮಾಡಿದ್ದಾರೆ. ಭಾರತವನ್ನು ಅವರು ಸೇಫ್ ಝೋನ್ ಆಗಿ ಕನ್ಸಿಡರ್ ಮಾಡಿಕೊಂಡಂತ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ಅದೆಲ್ಲ ಆಯಿಲ್ ರಿಸರ್ವ್ ಅಂದ್ರೆ ಅವುಗಳನ್ನು ತೆಗೆದುಕೊಂಡು ಬಂದು ಭಾರತದಲ್ಲಿ ಶೇಖರಣೆ ಮಾಡುವಂತ ಒಂದು ಪ್ರಕ್ರಿಯೆ ಆಗಿದೆ. ಹೀಗಾಗಿ ಭಾರತ ಅವರಿಗೆ ಜಾಗೆಯನ್ನು ಕೊಡ್ತಾ ಇದೆ. ಅದಕ್ಕಾಗಿ ನಾವು ಇದೊಂಥರ ರೆಂಟೆಡ್ ಒಂದು ಸಿಸ್ಟಮ್ ಅದು. ಸೊ ಅದಕ್ಕಾಗಿ ಅವರಿಂದ ಚಾರ್ಜಸ್ ಅನ್ನು ಮಾಡುತ್ತೆ. ಚಾರ್ಜಸ್ ಯಾವ ರೀತಿ ಹೋಗ್ತದೆ? ಆಯಿಲ್ ಪ್ರೈಸಸ್ ಮೇಲೆ. ಅದು ಖಂಡಿತವಾಗಿಯೂ ಅದು ಅಪ್ ಅಂಡ್ ಡೌನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ನಮಗೆ ಬೆನಿಫಿಟ್ ಆಗಿರುವಂಥ ಅವಕಾಶಗಳು ಸುಮಾರಷ್ಟಿವೆ. ಎಲ್ಲೋ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಫ್ಲಕ್ಚುಯೇಷನ್ ಇಂದಾಗಿ ಬೆಲೆ ಏರಿಕೆ ಆಯಿತು ಅಂದ ತಕ್ಷಣ ಇಲ್ಲ ಸರ್ಕಾರನೇ ಎಲ್ಲದಕ್ಕೂ ರೆಸ್ಪಾನ್ಸಿಬಲ್ ಅಂತಲ್ಲ. ಲಾಂಗ್ ಟರ್ಮ್ ನಲ್ಲಿ ನೋಡಿದಾಗ ಖಂಡಿತವಾಗಿ ಇದು ನಮಗೆ ಬೆನಿಫಿಟ್ ಇದೆ. ಇದಷ್ಟೇ ಅಲ್ಲ, ಇವತ್ತಿನ ದಿನ ಶ್ರೀಲಂಕಾದಲ್ಲಿ ನಡೀತಾ ಇರುವಂತಹ ಒಂದು ರಾಜಕೀಯ ಬೆಳವಣಿಗೆ ಇದೆಯಲ್ವಾ, ಅದರ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಆಯಿಲ್ ಮೇಲೆ ಆಗ್ತಾ ಇರುವಂತದ್ದು ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಇರುವಂತಹ ಸ್ಟ್ರಾಟಜಿಕ್ ಪಾಯಿಂಟ್ಗಳಲ್ಲಿ ಚೈನಾ ತನ್ನದೇ ಆದಂತಹ ಒಂದು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು.
ಅಂಡ್ ಟೋಟಾ ಅನ್ನುವಂಥದ್ದು ಒಂದು ರಿಸರ್ವ್ ಇದೆ. ಅದಾಲ್ಲದೆ ಇನ್ನೂ 2 ಕೂಡ, ಅಂದ್ರೆ ಬ್ರಿಟಿಷರು ತಾವು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಆಯಿಲ್ ರಿಸರ್ವ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿತ್ತು, ಬ್ರಿಟಿಷ್ ಮಿಲಿಟರಿಯಲ್ಲಿತ್ತು. ಸುಮಾರಷ್ಟು ಆ ರೀತಿಯಾದ ಆಯಿಲ್ ರಿಸರ್ವ್ಗಳು ಅದನ್ನ ಯೂಸ್ ಮಾಡಿರಲಿಲ್ಲ ಬ್ರಿಟಿಷ್ ಕಾನ್ಸೆಪ್ಟ್ ಬಿಟ್ಟು ಹೋದ್ಮೇಲೆ ಶ್ರೀಲಂಕಾದಲ್ಲಿ. ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಅಲ್ಲಿ ಹೋದಾಗ ಅವನ್ನೆಲ್ಲನೂ ಭಾರತಕ್ಕೆ ವಾಪಸ್ ಕೊಡಬೇಕು, ಆ ರೀತಿ ಸುಮಾರು 200 ಸ್ಥಳ ಅಂದ್ರೆ 200 ಬಾವಿಗಳು ಆ ರೀತಿಯಾಗಿ ಓಪನ್ ಆಗಿ ಅವೈಲೇಬಲ್ ಇರುವಂತದ್ದು. ಅಷ್ಟು ದೊಡ್ಡ ಪ್ರಮಾಣದ ಒಂದು ರೀತಿಯ ಸ್ಟ್ರೆಂತ್ ಅದನ್ನ ಭಾರತ ಡೆವಲಪ್ ಮಾಡಿ ಅಲ್ಲಿ ನಾವು ಆಯಿಲ್ ಪಾರ್ಕಿಂಗ್ ಅನ್ಗೆ ಅವಕಾಶ ನಾವು ತೆಗೆದುಕೊಂಡ ಸಂದರ್ಭದಲ್ಲಿ ಲಾಂಗ್ ಟರ್ಮ್ ಸ್ಟ್ರಾಟಜಿಗಳಲ್ಲಿ ಖಂಡಿತವಾಗಿಯೂ ಇದೆಲ್ಲವೂ ಉಪಯೋಗ ಆಗುವಂತದ್ದು ಇರ್ತದೆ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ನಲ್ಲಿ ಏನಾಗುತ್ತೆ, ಒಂದು ಸರ್ಕಾರ ಒಬ್ಬ ಲೀಡರ್ ಪ್ರಬಲವಾಗಿ ಹೋಗ್ತಾ ಇರುವಂತ ಲಕ್ಷಣಗಳು ಕಂಡು ಬಂದಾಗ ಸಹಜವಾಗಿಯೂ ಕೂಡ ಇಂಟರ್ನ್ಯಾಷನಲ್ ಪ್ರೆಷರ್ ಈಗ ಸದ್ಯದ ಸ್ಥಿತಿ ದೋ ವಿ ಆರ್ ಯುನಿಪೋಲಾರ್ ವರ್ಲ್ಡ್, ಇಲ್ಲಿ ಅಮೆರಿಕದೇ ಸಾರ್ವಭೌಮತ್ವ ಇರೋದ್ರಿಂದ ಅಲ್ಲದೆ ಚೈನಾ ಕೂಡ ಪ್ರಬಲವಾಗಿ ಅದಕ್ಕೆ ಪೈಪೋಟಿ ಕೊಡುವಂತ ಒಂದು ಸಂದರ್ಭ ಈ ಕ್ಷಣದಲ್ಲಿ ಇದೆ. ಚೈನಾಗೆ ಪ್ರಬಲ ಪೈಪೋಟಿ ಯಾವತ್ತೂ ಕೂಡ ಭಾರತವನ್ನೇ ಕೌಂಟರ್ ಮಾಡುವಂತದ್ದಿದೆ. ಹೀಗಾಗಿ ಅವ್ರದ್ದು ಇನ್ಫ್ಲುಯೆನ್ಸ್ ಕೂಡ ಇದರಲ್ಲಿ ಸಾಕಷ್ಟು ಕಂಡು ಬರ್ತದೆ. ಯಾವುದೋ ಧರ್ಮಗಳ ಸಂಬಂಧ ಎಲ್ಲೂ ಇಲ್ಲಿ ಬರೋದಿಲ್ಲ ಅನ್ನೋಂಥದ್ದನ್ನ. ಆಮೇಲೆ ಧರ್ಮದ ನೆಲೆಯಲ್ಲಿ ನಾವು ಆಲೋಚನೆ ಮಾಡುವುದಾದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಮುಸ್ಲಿಮರ ಸಂಖ್ಯೆ ಇದೆ. ಆದ್ರಿಂದ ಭಾರತ ಸರ್ಕಾರ ಇರಾನ್ ಸರ್ಕಾರದ ಜೊತೆಯಲ್ಲೇ ಒಂದು ಒಳ್ಳೆಯ ಸಂಬಂಧ ಇಟ್ಕೊಳ್ತೇವೆ ಅಂತ ಹೇಳಿ ಮುಂದೆ ಬಂದಾಗ ನಮ್ಮ ದೇಶದ ಮುಸ್ಲಿಂ ಸಮುದಾಯ ಖಂಡಿತ ಅದನ್ನು ಸ್ವಾಗತಿಸಬಹುದು. ಅದರಿಂದವಾಗಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಆಗುವ ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದು ವಿಚಾರ ನನಗೆ ಅನ್ನಿಸ್ತಾ ಇದೆ, ಯಾವುದೇ ಒಂದು ವಸ್ತುವಿನ ಬೆಲೆ ಅತ್ಯಂತ ಕಡಿಮೆ ಆದಾಗ ಅದರ ದುರುಪಯೋಗ ಆಗುವ ಸಾಧ್ಯತೆಗಳು ಕೂಡ ಅಷ್ಟೇ ಇರ್ತವೆ. ನನಗೆ ಅನ್ನಿಸುವಂತ ಉದಾಹರಣೆ ಒಂದು ಪಟಾಕಿದು. ಈಗ ಒಂದು ವೇಳೆ ಪಟಾಕಿ ₹1 ಸಿಗ್ತದೆ ಅಂತ ಹೇಳಿ ಆದರೆ ಆಗ ಸಾವಿರಾರು ಜನ ಮುಂದೆ ಬಂದ ಆ ಪಟಾಕಿಯನ್ನು ಹೊಡಿಬಹುದು. ವಾತಾವರಣಕ್ಕೆ ಅದರಿಂದ ಆಗುವಂತಹ ಪ್ರದೂಷಣದ ಬಗ್ಗೆ ಅವರು ಚಿಂತನೆ ಮಾಡೋದಿಲ್ಲ. ಅಂದ್ರೆ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ, ಆದ್ರಿಂದ ನಾವು ವೆಚ್ಚ ಮಾಡೋಣ, ಆ ಭಾವನೆ ಬರೋದಕ್ಕೆ ಸಾಧ್ಯ ಇದೆ. ಅದರಿಂದ ಪೆಟ್ರೋಲ್ ಬೆಲೆ ಸಂಪೂರ್ಣ ಕಡಿಮೆ ಆದ ಕೂಡಲೇ ದೇಶಕ್ಕೆ ಒಳ್ಳೇದಾಗ್ತದೆ, ಖಂಡಿತ ಅದು ಸರ್ವಸಮ್ಮತವಾದ ಮಾತಲ್ಲ ಅಂತ ನನಗೆ ಅನ್ನಿಸ್ತದೆ. ಇನ್ನು ರಾಜಕೀಯ ವಲಯದಲ್ಲಿ ಹೋದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದ್ರೆ ಅಮೆರಿಕ ಅನ್ನುವಂಥದ್ದು ವಿಶ್ವದ ದೊಡ್ಡಣ್ಣ ಅಂತ ಹೇಳ್ತಾರೆ. ಈಗ ಭಾರತ ಕೂಡ ಡಾಲರ್ ಎದುರು ಖರೀದಿಸ್ತಾ ಇದ್ರೆ ರೂಪಾಯಿ ಮೌಲ್ಯದಲ್ಲಿ ಹೋದ್ರೆ ಏನಾದ್ರೂ ಅಮೆರಿಕಕ್ಕೆ ಸೆಡ್ಡು ಹೊಡಿಬಹುದಾ ಭಾರತ ಅನ್ನುವಂಥದ್ದು? ಇಟ್ಸ್ ಅ ಡ್ರೀಮ್. ಓಕೆ, ಇಟ್ಸ್ ಅ ಲಾಂಗ್ ಟರ್ಮ್. ಇದು ಒಂದು ಸುಮಾರು ದೊಡ್ಡ ಸ್ಟ್ರಾಟಜಿ ಅದು, ಆಯ್ತಾ. ಯಾವತ್ತೂ 5 ವರ್ಷದ ಆಡಳಿತದಲ್ಲಿ 10 ವರ್ಷ ಆಡಳಿತದಲ್ಲಿ ಯಾರು ಕೂಡ ಸಡ್ಡು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಇಂಪ್ಯಾಕ್ಟ್ ಏನ್ ಬರ್ತದೆ ಪೊಲಿಟಿಕಲ್ ಅಂದ್ರೆ ಒಂದ್ ರೀತಿ ಫ್ಲಕ್ಚುಯೇಷನ್ ಅನ್ನ ಕ್ರಿಯೇಟ್ ಮಾಡಬಹುದು. ಸಿಂಪಲ್ ಆಗಿ ಹೇಳ್ತೇನೆ, 99 ನಾವು ಅಲ್ಲಿಂದ ತೆಗೆದುಕೊಂಡು ಬಂದ್ರೆ 3 ಸೆಂಟರ್ಗಳು ಪ್ರಬಲವಾಗಿ, ಅದು ಬೆಂಗಳೂರು, ಹೈದರಾಬಾದ್ ಮತ್ತು ಗುಡಗಾಂವ್ ಇರುವಂತ 3 ಸೆಂಟರ್ಗಳು ಪ್ರಬಲವಾಗಿ IT ದೃಷ್ಟಿಯಿಂದ ಒಳ್ಳೆ ಡೆವಲಪ್ ಆದಂತ ಸೆಂಟರ್ಗಳು ಇವು 3 ಕೂಡ. ಸಹಜವಾಗಿ ಅಲ್ಲಿಂದ 10 ವರ್ಷದ ನಂತರ ಅವತ್ತಿನ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ, ನಮ್ಗೆ ಇಮಿಡಿಯೇಟ್ ಚಾಲೆಂಜ್ ಏನಪ್ಪಾ ನಮ್ಗೆ ಇದಕ್ಕೆ ಸಿಲಿಕಾನ್ ವ್ಯಾಲಿಗೆ ಅಂದ್ರೆ ಅದು ಬೆಂಗಳೂರು ಅನ್ನುವಂತ ಸ್ಟೇಟ್ಮೆಂಟ್. ಇದು ಪೈಪೋಟಿ. ಬ್ಯಾಂಗ್ಳೂರು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ತಂದಿದ್ರು, ನಮ್ಮ ವ್ಯವಹಾರ ಎಲ್ಲ ಬ್ಯಾಂಗ್ಳೂರಿಗೆ ಹೋಗ್ತಾ ಇದೆ. ಹೌದಾ? ಈಗ ಟ್ರಂಪ್ ಆಡಳಿತದಲ್ಲಿ ಕೂಡ ಅವರೆಷ್ಟೇ ಪ್ರೋ ಇಂಡಿಯಾ ಅನ್ನುವಂಥ ಅಪ್ರೋಚ್ ಅನ್ನು ಹಿಡ್ಕೊಂಡು ಓಟನ್ನು ತೆಗೆದುಕೊಳ್ಳುವವರೆಗೆ ಬಂದರು. ಆದರೆ ಭಾರತದ ಒಂದು ತಮ್ಮ ವಲಸೆ ನೀತಿಯನ್ನ ತೆಗೆದುಕೊಂಡು ಮಾರುವಾಗ ನಮ್ಮ ಇಂಡಿಯನ್ ಮೇಜರ್ಲಿ ಟಾರ್ಗೆಟ್ ಆಗಿರುವಂಥದ್ದು. ಯಾಕಂದ್ರೆ ಸಹಜವಾಗಿ ಅಮೆರಿಕದಲ್ಲಿ ಇರುವಂತಹ ಜಾಬ್ಗಳನ್ನು ಮೇಜರ್ ಇವತ್ತಿನ ದಿವಸ ಆಕ್ಯುಪೈ ಮಾಡಿರುವಂಥದ್ದು NRI ಕಮ್ಯುನಿಟಿ. ಇದು ಒಂದು ಚಾಲೆಂಜಿಂಗ್ ಅನ್ನುವಂಥದ್ದು, ಪೈಪೋಟಿ ಅನ್ನುವಂಥದ್ದು ಈಗ ಇಮಿಡಿಯೇಟ್ ಆಗಿ ಯಾವುದೂ ಕಂಡು ಬರೋದಿಲ್ಲ. ಅದಕ್ಕೆ ಅವ್ರದೇ ಆದಂಥ ಒಂದು ಟೈಮ್ ಪೀರಿಯಡ್ ಇದೆ. ಅಮೆರಿಕವು ಕೂಡ ಇದೇ ರೀತಿಯಾಗಿನೇ ಅವ್ರದ್ದು ತಮ್ಮ ಎಕ್ಸ್ಪಾನ್ಷನ್ ಅನ್ನ ಮಾಡ್ಕೋತ ಹೋದ್ರು. 91-92ರಿಂದ ಏನು ಶುರು ಆಗಿತ್ತಲ್ವಾ ನಮ್ಮ ಏನಂತಂದ್ರೆ ಆರ್ಥಿಕವಾಗಿ ಗ್ಲೋಬಲೈಸೇಷನ್ ಅನ್ನುವಂಥ ಕಾನ್ಸೆಪ್ಟ್ ಏನು ತೆಗೆದುಕೊಂಡು ಬಂದ್ರು, ಅಮೆರಿಕ ತೆಗೆದುಕೊಂಡು ಬಂದಿರುವಂಥದ್ದು ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಬಲಿಷ್ಠವಾಗಿ ಮಾಡ್ಕೊಳ್ಬೇಕು ಅನ್ನುವ ದೃಷ್ಟಿಯಿಂದನೇ ಅದನ್ನ ಗ್ಲೋಬಲೈಸೇಷನ್ ಕಾನ್ಸೆಪ್ಟ್ ಅನ್ನು ಎಲ್ಲ ಕಡೆನೂ ಇಂಪ್ಲಿಮೆಂಟ್ ಮಾಡ್ತಾ ಹೋಯ್ತು. ಆದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರಿಗೇನಾಗಿದೆ, ಈಗ ಇಲ್ಲ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರಿಗಳಿಂದ ಬಂದು ನನ್ನಲ್ಲಿ ಇರ್ತಾ ಇದ್ದಾರೆ, ನನಗೆ ಚಾಲೆಂಜ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಬಂದು ಅವಾಗ ಈಗ ನ್ಯಾಷನಲಿಸಮ್, ನಮಗೆ ನಾವೇ ಜಾಬ್ ಅನ್ನ ಕೊಟ್ಕೊಳ್ಬೇಕು, ಅಮೆರಿಕಾ ಇಸ್ ಲೆಟ್ಸ್ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನುವಂತಹದ್ದನ್ನ ಈಗ ಆ ರೀತಿ ತರ್ತಾ ಇದ್ದಾರೆ. ಮಾತ್ರ ಅಲ್ಲ, ಅಮೆರಿಕ ತನ್ನ ಸಂವಿಧಾನಕ್ಕೆ ಒಂದು ಬದಲಾವಣೆಯನ್ನು ತರಬೇಕು ಅಂತ ಕೂಡ ಆಲೋಚನೆ ಮಾಡ್ತಾ ಇದೆ. ವಿದೇಶದಿಂದ ಹೋಗಿ ಅಮೆರಿಕದಲ್ಲಿ ನೆಲೆಸಿದ ವ್ಯಕ್ತಿಗಳ ಮಕ್ಕಳು ಆ ಬೈ ಬರ್ತ್ ಸಂಜಾತ ಆ ರಾಷ್ಟ್ರದ ಅಮೆರಿಕದ
ಪೌರರಾಗ್ತಾರೆ. ಈಗ ಅದನ್ನು ಬದಲಾವಣೆ ಮಾಡಬೇಕು ಅಂತ ಟ್ರಂಪ್ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಪೌರತ್ವ ಹಕ್ಕಲ್ಲ ಯಾರಿಗೂ ಕೂಡ. ಅಮೆರಿಕದ ಪೌರತ್ವ ಅಮೆರಿಕದವರ ಕೈಯಲ್ಲಿ ಮಾತ್ರ ಇರಬೇಕು ಹೊರತು ವಿದೇಶಿಯರ ಕೈಯಲ್ಲಿ ಅಲ್ಲ ಅನ್ನುವ ಒಂದು ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ಗೆ ತರಬೇಕು ಅಂತ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ಮೂಲಭೂತವಾಗಿ ನ್ಯಾಷನಲಿಸಂ ಅನ್ನುವ ಭಾವನೆಯನ್ನ ಒಳಗಡೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ತುಂಬಾ ವೈಯಕ್ತಿಕವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ. ನಮ್ಮ ದೇಶದಲ್ಲಿ ನ್ಯಾಷನಲಿಸಂ ಹೇಳುವಂಥದ್ದು ಧಾರ್ಮಿಕವಾಗಿ ತುಂಬಾ ಮೊದಲೇ ಇತ್ತು. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತ ಕಾನ್ಸೆಪ್ಟ್ ಧಾರ್ಮಿಕವಾಗಿ ಎಲ್ಲಾ ಒಂದು ಪ್ರಚಾರ, ಎಲ್ಲಾ ಜನರು ಕೂಡ ನಮ್ಮವರು ಅನ್ನೋ ಭಾವನೆ ಇತ್ತು. ಅದು ನ್ಯಾಷನಲಿಸಂ, ಒಂದು ರೀತಿಯಲ್ಲಿ ನ್ಯಾಷನಲಿಸಂ ಕೂಡ ಅದು ನಮ್ಮ ಭಾವನೆಗಳದು ಅಂತ ಹೇಳಿ ಅಮೆರಿಕದವರು ವ್ಯತಿರಿಕ್ತವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ವಿದೇಶಗಳು ಯಾರು ಕೂಡ ನಮ್ಮ ಜೊತೆಯಲ್ಲಿ ಸಡ್ಡು ಹೊಡೆಯೋದಕ್ಕೆ ಬರಬಾರದು ಅನ್ನೋ ದೃಷ್ಟಿಯಲ್ಲಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬಲವಾಗಿ ಭಾರತ ಮೋದಿಯವರ ನೇತೃತ್ವದಲ್ಲಿ ಒಂದು ರೀತಿಯ ಧೈರ್ಯವನ್ನು ತೋರಿಸ್ತಾ ಇದೆ, ತಾನಿದ್ದೇನೆ ಅಂತ ಒಂದು ಭಾವನೆಯನ್ನು ತೋರಿಸ್ತಾ ಇದೆ. ಅದಕ್ಕೆ ಎಲ್ಲ ಸಮಾಜದ ಬಾಂಧವರ ಸಹಕಾರ ಇದೆ ಅಂತ ಅನ್ನಿಸ್ತದೆ. ಎಸ್ ಸರ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಕಾರ್ಯಕ್ರಮದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀರಾ. ನಾವು ಸ್ಮಾಲ್ ಬ್ರೇಕ್. ಬ್ರೇಕ್ ಬಳಿಕ ದೀಪಾವಳಿ ಗಿಫ್ಟ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಇನ್ ಕೇಸ್ ಈಗ ಅಮೆರಿಕದ ಜೊತೆ ಭಾರತವು ಕೂಡ ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಂಡಿರುತ್ತೆ. ಈಗ ಭಾರತ ಏನಾದರೂ ಏನಾದ್ರ ಜೊತೆ ರೂಪಾಯಿ ಮೌಲ್ಯದಲ್ಲಿ ಏನಾದರೂ ಈ ರೀತಿಯಂಥ ವ್ಯವಹಾರವನ್ನು ಶುರು ಮಾಡಿದ್ರೆ ಅಮೆರಿಕಕ್ಕೆ ಏನು ಅನ್ನಿಸಬಹುದು ಅಂತ? ಭಾರತ ಅಮೆರಿಕದ ಜೊತೆಯಲ್ಲಿ ಸಾಕಷ್ಟು ಡಿಫೆನ್ಸ್ ಡೀಲ್ಗಳನ್ನು ಮುಖ್ಯವಾಗಿ ಮಾಡಿಕೊಂಡಿದೆ. ಆದರೆ ಇದೇ ಸಮಯದಲ್ಲಿ ಭಾರತ ಫ್ರಾನ್ಸ್ನ ಜೊತೆಯಲ್ಲಿ ಕೂಡ ರಫೇಲ್ ಡೀಲ್ ಅನ್ನ ಮಾಡ್ಕೊಳ್ತಾ ಇದೆ, ರಷ್ಯಾದ ಜೊತೆಯಲ್ಲಿ ಕೂಡ ಡಿಫೆನ್ಸ್ ಡೀಲ್ಗಳನ್ನ ಮಾಡ್ಕೊಳ್ತಾ ಇದೆ, ಜರ್ಮನಿಯ ಜೊತೆಯಲ್ಲಿಯೂ ಕೂಡ ಈ ರೀತಿಯ ವ್ಯವಹಾರ ನಡೀತಾ ಇದೆ. ಆದ್ರಿಂದ ಅಮೆರಿಕಕ್ಕೆ ಯಾವುದೋ ಒಂದು ಹಂತದಲ್ಲಿ ಅನ್ನಿಸ್ತಾ ಇದೆ ಭಾರತ ಸಂಪೂರ್ಣವಾಗಿ ತನ್ನನ್ನು ಅವಲಂಬಿಸಿಕೊಳ್ತಾ ಇಲ್ಲ, ತನ್ನಿಂದ ಬಿಡುಗಡೆಗೆ ಪ್ರಯತ್ನ ಮಾಡ್ತಾ ಇದೆ ಅಂತ. ಇದು ಅಮೆರಿಕಕ್ಕೆ ಅರ್ಥ ಆಗ್ತಾ ಇದೆ. ಆದ್ರಿಂದ ಒಂದು ಡೆಸ್ಪರೇಟ್ ಅಟೆಂಪ್ಟ್ ಆಗಿ ಅಮೆರಿಕ ಭಾರತವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ ನನಗೆ ಪ್ರಾಮುಖ್ಯವಾಗಿ ಅನಿಸುವಂಥದ್ದು, ಅಮೆರಿಕದಲ್ಲಿರುವಂತಹ ಭಾರತೀಯ ಪ್ರಜೆಗಳು ಯಾರಿದ್ದಾರೆ, NRIs ಅಂತ ನಾವು ಹೇಳ್ತೇವಲ್ಲ, ಅವರು ತುಂಬಾ ಹಾರ್ಡ್ ವರ್ಕಿಂಗ್ ವ್ಯಕ್ತಿಗಳು. ಮೋದಿಯವರು ಟೈಮ್ ಸ್ಕ್ವೇರ್ ನಲ್ಲಿ ಪ್ರಥಮವಾಗಿ ಅಡ್ರೆಸ್ ಮಾಡಿದಾಗ ಅಲ್ಲಿಂದ ಬಂದಂತಹ ಸ್ಪಂದನ ಅಷ್ಟು ಚೆನ್ನಾಗಿತ್ತು. ಅಂದ್ರೆ ಅಲ್ಲಿಯ ತನಕ ವಿದೇಶಗಳಲ್ಲಿರುವಂತಹ NRIಗಳನ್ನ ಯಾವುದೇ ಒಬ್ಬ ಪ್ರಧಾನಮಂತ್ರಿ ವೈಯಕ್ತಿಕವಾಗಿ ಒಂದು ಸಂಪರ್ಕಿಸಲಿಲ್ಲ ಮತ್ತು ಅವರಲ್ಲಿ ದೇಶದ ಬಗ್ಗೆ ಅಭಿಮಾನವನ್ನು ಕೂಡ ಪ್ರಜ್ವಲಿಸಲಿಲ್ಲ. ಆ ಕೆಲಸವನ್ನ ಮೋದಿಯವರು ಮಾಡಿದ್ದಾರೆ. ಆದ್ರಿಂದ ಅಮೆರಿಕದಲ್ಲಿರುವಂತಹ ಒಂದು ಸಾಫ್ಟ್ ಪವರ್ ಇಂಡಿಯನ್ಸ್ NRIs ಏನಿದ್ದಾರೆ, ಅವರು ಅಲ್ಲಿಯ ಕಾರ್ಪೊರೇಟ್ ಜಗತ್ತಿಗೆ ಒಂದು ಬೆನ್ನೆಲುವಾಗಿಯೇ ಇದ್ದಾರೆ. ಆದ್ರಿಂದ ಭಾರತದ ಜೊತೆಯಲ್ಲಿ ನಾವು ವ್ಯವಹಾರವನ್ನು ಕಡಿತಗೊಳಿಸಿದ್ರೆ ತನ್ನಲ್ಲಿರುವಂತಹ ಭಾರತೀಯ NRIs ಒಂದು ವೇಳೆ ರಿವೋಲ್ಟ್ ಆಗಬಹುದು ಅನ್ನುವ ಭಾವನೆ ಕೂಡ ಟ್ರಂಪಿಗಿದೆ. ಆದ್ರಿಂದ ಅವರು ಒಂದು ರೀತಿಯಲ್ಲಿ ಟೈಟ್ ರೋಪ್ ವಾಕಿಂಗ್ ಮಾಡ್ತಾ ಇದ್ದಾರೆ. ಭಾರತೀಯರನ್ನ, ಅಮೆರಿಕದಲ್ಲಿರುವ ಭಾರತೀಯರ ಇಂಟೆಲಿಜೆನ್ಸ್ ಅನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಒಂದು ಆಸೆ, ಇನ್ನೊಂದು ಆಸೆ ಭಾರತವು ತನ್ನ ಕೈಮುಷ್ಟಿಯಲ್ಲೇ ಇರಬೇಕು ಅಂತ ಇನ್ನೊಂದು ಆಸೆ. ಇದು ಎರಡರಲ್ಲಿ ಒಂದು ರೀತಿಯ ಪೈಪೋಟಿಯಲ್ಲಿ ಜಗಳ ಆಗ್ತಾ ಇದೆ ಅಂತ ಅನ್ನಿಸ್ತದೆ ನನಗೆ. ಶ್ರೀರಾಜಗುಡಿ ಅವರೇ, ಹಾಗಾದ್ರೆ ಇನ್ನು ರಾಜಕೀಯ ವಲಯಕ್ಕೆ ಬಂದ್ರೆ, ಈಗ ಲೋಕಸಭಾ ಚುನಾವಣೆ ಕೂಡ ಮುಂದೆ ಹತ್ರ ಬರ್ತಾ ಇದೆ. ಇನ್ನು ಪೆಟ್ರೋಲ್ ಬೆಲೆಯಲ್ಲಿ ಕಡಿಮೆ ಆಗ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಸಹಾಯ ಆಗಬಹುದಾ ಇದು ಅಂತ? ಪೊಲಿಟಿಕಲ್ ಬೆನಿಫಿಟ್ ಇದು ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನುವಂಥದ್ದು ಹೇಳಕ್ಕಾಗಲ್ಲ. ಈಗ ಪೆಟ್ರೋಲ್ ಬೆಲೆ 0 ಬಂದ ತಕ್ಷಣ ಅಥವಾ ಅಂದ್ರೆ ಸುಮಾರಾಗಿ ಡೌನ್ ಆದಂತ ಸಂದರ್ಭದಲ್ಲೂ ಕೂಡ ನಮ್ಗೆ ಅದನ್ನು ವೋಟ್ ಆಗಿ ಕನ್ವರ್ಟ್ ಆಗತ್ತಾ ಅನ್ನುವಂಥದ್ದು ಒಂದು. ಎರಡನೇದು, ಲಾರ್ಜ್ಲಿ ಈ ಡೈಲಿ ಪೆಟ್ರೋಲ್ ಅಥವಾ ಡೀಸೆಲ್ ಆಗಲಿ ಅಥವಾ LPG ಈ ರೀತಿಯಾದಂಥ ಯೂಸೇಜ್ ಏನಿದೆ ಮಿಡ್ಲ್ ಕ್ಲಾಸ್ ಇರುವಂಥ ಓವರ್ ಡಿಪೆಂಡೆಂಟ್ ಇರುವಂಥ ಒಂದು ವಲಯ ಇದು ಯಾವತ್ತೂ ಕೂಡ. ನೀವು ದಿನ ಬೈಕ್ ತಕೊಂಡು ಹೋಗುವಂಥವ್ರು, ಸ್ಕೂಟರ್ ತಕೊಂಡು ಹೋಗುವಂಥವ್ರು ಎಲ್ಲ ಮಿಡ್ಲ್ ಕ್ಲಾಸ್ ವರ್ಗರ್. ಇದೆಲ್ಲ ಮಿಡ್ಲ್ ಕ್ಲಾಸ್ ಏನಿದೆ ಇದೆಲ್ಲೋ BJPಯ ಕ್ಲೀನ್ ವೋಟ್ ಬ್ಯಾಂಕ್ ಆಗಿರುವಂಥ ಒಂದು 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 ಏರಿಯಾ ಅದು. ಹೀಗಾಗಿ ಖಂಡಿತವಾಗಿಯೂ ಆ ಒಂದು ವಲಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ, ಇಲ್ಲ ಇವರು ವರ್ಕ್ ಮಾಡ್ತಾ ಇದ್ದಾರೆ ನಮಗಾಗಿ ಅನ್ನುವಂಥದ್ದು. ಇದು ಒಂದು. ಎರಡನೇದಾಗಿ, ಮೂಲಭೂತವಾಗಿ ತೈಲಗಳ ಬೆಲೆಯಲ್ಲಿ ಏನಾಗತ್ತೋ ಅದು ಕೇವಲ ಒಂದು ಸೆಕ್ಟರ್ಗೆ ಅಲ್ಲ. ಈಗ ತೈಲ ಬೆಲೆ ಏರಿಕೆ ಆದ ತಕ್ಷಣ ಅದರದೇ ಆದಂತಹ ರೆಪರ್ಕೇಶನ್ಸ್ ಏನಿದೆ ಅಕ್ರಾಸ್ ದಿ ಮಾರ್ಕೆಟ್ ನಾವು ಅದನ್ನು ನೋಡ್ಲಿಕ್ಕೆ ಸಿಗುತ್ತೆ. ಅಲ್ಲಿಂದ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಆನಂತರ ನಮ್ಮ
ಇದಾಗತ್ತೆ, ನಮ್ಮ ಉತ್ಪಾದನಾ ಉತ್ಪಾದನೆ ಬರುತ್ತೆ. ನಂತರ ತರಕಾರಿಗಳು ಅದು ಮಾರ್ಕೆಟ್ ಅಲ್ಲಿ ಕಾಸ್ಟ್ ಆಗುತ್ತೆ. ಅದಲ್ಲದೆ ಹೋಟೆಲ್ಲು ಅದು ಈ ರೀತಿ ಆದಂಥ ಎಲ್ಲಿ ಮಿಡ್ಲ್ ಕ್ಲಾಸ್ ಸೆಕ್ಟರ್ ಡಿಪೆಂಡೆಂಟ್ ಇದೆಯೋ ಅದು ಎಲ್ಲವೂ ಕಡೆಗೆ ಇಂಪ್ಯಾಕ್ಟ್ ತೋರಿಸ್ತಾ ಹೋಗುತ್ತೆ. ಖಂಡಿತವಾಗಿಯೂ ಇದು ಕಂಟ್ರೋಲಿಗೆ ಬಂದಂಥ ಸಂದರ್ಭದಲ್ಲಿ, ಆಯಿಲ್ ಪ್ರೈಸಸ್ ಕಂಟ್ರೋಲಿಗೆ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಮಾರ್ಕೆಟ್ ಮೇಲೆ ಒಂದು ರೀತಿಯಾದಂಥ ಗ್ರಿಪ್ ಉಳ್ಕೊಂಡು ಹೋಗುತ್ತೆ. ಯಾವಾಗ ಮಾರ್ಕೆಟ್ ಮೇಲೆ ಗ್ರಿಪ್ ಉಳ್ಕೊಂಡು ಹೋಗುತ್ತೋ ಮಿಡ್ಲ್ ಕ್ಲಾಸ್ ಇಸ್ ವೆರಿ ಹ್ಯಾಪಿ ದೆನ್, ಬಿಕಾಸ್ ಅದ್ರ ಕಾಸ್ಟ್ ಎಫೆಕ್ಟಿವ್ ಅಲ್ಲಿ ಮ್ಯಾನೇಜ್ ಆಗಿಬಿಡ್ತದೆ ಅವರಿಗೆ. ದೆನ್ ಸಡನ್ಲಿ ದೇ ಆರ್ ಹ್ಯಾಪಿ ಇನ್ ಟು ದಟ್. ಸರ್, ಇನ್ನೊಂದು ಕಡೆ ಮಾತಾಡೋದಾದ್ರೆ, ಈಗ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಯೋಜನೆ ಅಥವಾ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಬೇಕೇ ಅಂತ ಒಂದು ಪ್ರಶ್ನೆ ಆದ್ರೆ, ಇನ್ನು ಕಳೆದ ಬಾರಿ ಕೂಡ ನರೇಂದ್ರ ಮೋದಿ ಅವರು ಒಂದು 4.5 ವರ್ಷದ ಹಿಂದೆ ಹೇಳೋಕೋದ್ರೆ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ರಾಮ ಮಂದಿರ ಕಟ್ಟಿಸ್ತೇವೆ ಅಂತ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ. ಮತ್ತೊಂದು ಹೇಳಿದ್ರು ಪ್ರತಿಯೊಬ್ಬರ ಅಕೌಂಟ್ಗೂ ಕೂಡ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಹೇಳಿದ್ರು. ಇಲ್ಲಿಯವರು ಕೂಡ ಏನೂ ಆಗಿಲ್ಲ. ಹಾಗಾದ್ರೆ ಇದೆಲ್ಲವೂ ಕೂಡ ಓಟನ್ನ ತಗೊಳ್ಳಿಕ್ಕೆ ಮಾತ್ರನಾ ಅಂತ? ನೋಡಿ, ರಾಜಕೀಯವಾಗಿ ಆಶ್ವಾಸನೆಗಳನ್ನ ಸಾವಿರದಷ್ಟು ಕೊಡಬಹುದು, ಆಯ್ತಾ, ಹೇಳಿಕೆಗಳನ್ನ 1000ದಷ್ಟು ಕೊಡಬಹುದು. ಯಾರ್ದೋ ಅಕೌಂಟಿಗೆ ಪರ್ಸನಲ್ ಆಗಿ ಬಂದು ದುಡ್ಡು ಹಾಕ್ತೇವೆ, ಮತ್ತೊಬ್ಬರಿಗೆ ದುಡ್ಡು ಹಾಕ್ತೇವೆ ಅನ್ನೋಂಥದ್ದು ಅವರೇ ಹೇಳಿದಂಗೆ ಅದೊಂದು ಜುಮ್ಲಾ, ಆಯ್ತಾ. ಹೀಗಾಗಿ ಇವಾಗ ರಾಜಕೀಯವಾದ ಆಶ್ವಾಸನೆಗೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ನಮ್ಮಲ್ಲಿ ನಾವು ಪ್ರೆಷರ್ ಕುಕ್ಕರ್ ಆಗಲಿ, ಟಿವಿ ಸೆಟ್ಸ್ ಆಗಲಿ, ಗ್ಯಾಸ್ ಇದನ್ನೆಲ್ಲಾಗಲಿ ನಾವು ಎಕ್ಸ್ಚೇಂಜ್ ಆಫರ್ನಲ್ಲಿ ನಾವು ಹೊಸ್ತನ್ನು ತಗೊಳ್ತೇವೆ. ಈ ಎಕ್ಸ್ಚೇಂಜ್ ಆಫರ್ ಕಾನ್ಸೆಪ್ಟ್ ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ತಮಿಳ್ನಾಡಿನಲ್ಲಿ ಫ್ರೀಯಾಗಿ ಮಿಕ್ಸಿ, ಟಿವಿ ಸೆಟ್ಟು, ವಾಷಿಂಗ್ ಮೆಷಿನ್, ಪ್ರೆಷರ್ ಕುಕ್ಕರ್ಸ್, ಫ್ರಿಡ್ಜು ಇಂಥದ್ದನ್ನೆಲ್ಲ ವೋಟರ್ಸ್ಗೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾದ್ರೆ ಆ ರಾಜಕೀಯ ವ್ಯಕ್ತಿಗಳಿಗೆ ಫ್ರೀಯಾಗಿ ಕೊಡೋದಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ? ಇನ್ನೊಂದು ಕಡೆಯಲ್ಲಿ ಕಂಪನಿಗಳ ಜೊತೆಯಲ್ಲಿ ಎಕ್ಸ್ಚೇಂಜ್ ಆಫರಿಗಾಗಿ ನಾವು ಕೊಟ್ಟಂತ ಪ್ರೆಷರ್ ಕುಕ್ಕರ್ ಆಗಲಿ, ಮಿಕ್ಸಿ ಆಗಲಿ ಸ್ವಲ್ಪ ರೀಕಂಡೀಷನ್ ಮಾಡೋದು, ಅಲ್ಲಿ ಮತದಾರರಿಗೆ ಫ್ರೀಯಾಗಿ ಕೊಡುವಂಥದ್ದು. ಮತದಾರರಿಗೆ ಫ್ರೀಯಾಗಿ ಬಂತು. ಟಿವಿ ಫ್ರೀಯಾಗಿ ಬಂದಾಗ ಅದು ಹಾಳಾದ್ರೂ ಅವರಿಗೆ ಬೇಜಾರಾಗೋದಿಲ್ಲ. ಎಲ್ಲಿಯ ತನಕ ನಾವು ಮತದಾರರನ್ನ ಇಂಥ ಅಮಿಷಗಳಿಗೆ ಒಳಪಡಿಸ್ತೀವಿ, ಮತದಾರರಿಗೆ ಅದು ಅರಿವಾಗೋದಿಲ್ಲ, ಅಲ್ಲಿಯ ತನಕ ರಾಜಕೀಯವಾಗಿ ಇಂತಹ ನಿರ್ಧಾರಗಳು ಪ್ರಭಾವಕ್ಕೆ ಬೀರ್ತಾ ಇರ್ತವೆ. ಆ ರೀತಿಯ ಭರವಸೆಗಳು ಎಲ್ಲಾ ಸಂದರ್ಭದಲ್ಲೂ ಆಗ್ತಾ ಇರ್ತವೆ. ಮತದಾರ ಈ ಹಂತದಲ್ಲಿ ಎಚ್ಚರಿಕೆಗೊಳ್ಳಬೇಕು, ತಾನು ಅಮಿಷಗಳಿಗೆ ಒಳಗಾಗಬಾರದು ಅಂತ ಹೇಳಿ. ಅಟ್ಲೀಸ್ಟ್ ಒಂದು ನಾನು ನೋಡಿರುವಂತಹ ಪ್ರಸಂಗದಲ್ಲಿ ಕಳೆದ ಸುಮಾರು 20-25 ವರ್ಷದ ಒಂದು ರಾಜಕೀಯ ಇತಿಹಾಸದಲ್ಲಿ ಈಗಿನ ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಈಸ್ ಹ್ಯಾವಿಂಗ್ ವೆರಿ ಸ್ಟೇಬಲ್ ಇನ್ ಲಾಸ್ಟ್ 4.5 years. ಅದೇ ಮಿನಿಸ್ಟ್ರಿಯಲ್ಲಿ ಕಂಟಿನ್ಯೂ ಆಗಿರುವಂತದ್ದು. ಈ ರೀತಿಯಾದ ಉದಾಹರಣೆ ಹಿಂದಿನ ಯಾವ ಸರ್ಕಾರದಲ್ಲೂ ಇಲ್ಲ. ಪ್ರತಿ ಸರ್ಕಾರದಲ್ಲೂ ಮಂತ್ರಿಗಳು ಬದಲಾಗ್ತಾ ಇರುವಂತಹದನ್ನೇ ನಾವು ನೋಡ್ಕೊಂಡಿದ್ದೀವಿ. ಯಾರಿಗೂ ಫುಲ್ ಟರ್ಮ್ ಅನ್ನ ಪೆಟ್ರೋಲಿಯಂ ಮಿನಿಸ್ಟ್ರಿಯಲ್ಲಿ ಅವರಿಗೆ ಕೊಡೋಕೆ ಆಗಿರಲಿಲ್ಲ. ಹೀಗಾಗಿ ಒನ್ ಪರ್ಸನ್ ಹ್ಯಾಂಡ್ಲಿಂಗ್ ದ ಮಿನಿಸ್ಟ್ರಿ ಫಾರ್ ಸಚ್ ಅ ಲಾಂಗ್ ಪೀರಿಯಡ್, ಆ ರೀತಿಯ ಒಂದು ಅಡ್ವಾಂಟೇಜ್ ಯಾವತ್ತೂ ಆ ಪರ್ಟಿಕ್ಯುಲರ್ ಸೆಕ್ಟರ್ ಮೇಲೆ ಇರುತ್ತೆ. ಯಾಕಂದ್ರೆ 4.5 ವರ್ಷ ಒಬ್ಬನೇ ವ್ಯಕ್ತಿ ಆ ಸೆಕ್ಟರ್ನ ಮೇಲೆ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಕಂಟ್ರೋಲ್ ಬಂದಂತ ಸಂದರ್ಭದಲ್ಲಿ ಯು ನೋ ದಟ್ ಹೌ ಟು ಪ್ಲೇ ಗೇಮ್ ಅನ್ನುವಂಥದ್ದು. ಆ ರೀತಿಯ ಒಂದು ಅವಕಾಶ, ಬಹುದೊಡ್ಡ ಅವಕಾಶ ಈ ಸರ್ಕಾರದಲ್ಲಿ, ಈ ಸರ್ಕಾರದ ಮಂತ್ರಿಯಲ್ಲಿ ಅದೊಂದು ಕಂಡು ಬಂದಿದೆ. ಇನ್ನೊಂದು ರಾಜಕೀಯ ವಲಯದ ಅಂತ ಹೇಳಿದ್ರೆ, ಈ ಹಿಂದೆ ಇದ್ದಂತಹ ಕಾಂಗ್ರೆಸ್ ಸರ್ಕಾರ 2004ರಿಂದ 2014ರವರೆಗೆ ತೈಲ ಬೆಲೆಯಲ್ಲಿ 36 ರೂಪಾಯಿ ಏರಿಕೆ ಆಯಿತು. ಇನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಬಂದಿನ ದಿನ ಒಂದು 6 ರೂಪಾಯಿಯಷ್ಟು ಏರಿಕೆ ಆಗಿದೆ ಅಷ್ಟೇ. ಅದಕ್ಕೆ ಜನರು ತುಂಬಾ ಆಕ್ರೋಶವನ್ನು ನೋಡಿ, ಯಾವತ್ತೂ ಏನಿತ್ತು ಮುಂಚೆ ಏನಿತ್ತು ಗೊತ್ತಾ, ಕ್ಯಾಬಿನೆಟ್ ಕಮಿಟಿಯಲ್ಲಿ ಡಿಸ್ಕಸ್ ಆಗ್ತಾ ಇತ್ತು ಇವತ್ತಿನ ದಿವಸ ಆಯಿಲ್ ಪ್ರೈಸ್ ಅನ್ನ ಏರಿಸಬೇಕಾ ಬೇಡವಾ ಅಂತ. ಅದಕ್ಕಿಂತಲೂ ಮುಂಚೆ ಬಜೆಟ್ ನಲ್ಲಿ ಮಾತ್ರ ಅನೌನ್ಸ್ಮೆಂಟ್ ಆಗ್ತಾ ಇತ್ತು. ಬಜೆಟ್, 1 ವರ್ಷದ ಬಜೆಟ್ಗೆ ಇಷ್ಟು ಫ್ಲಕ್ಚುಯೇಷನ್ ಬರುತ್ತೆ ನಮ್ಮಲ್ಲಿ ಅನ್ನುವಂಥದ್ದನ್ನ. ಆ ಒಂದು ಕಂಟ್ರೋಲ್ ಅನ್ನ ಆಯಿಲ್ ಪ್ರೈಸಸ್ ಏನಾಯ್ತು, ಆಯಿಲ್ ಕಂಪನಿಗಳ ಡಿಮಾಂಡ್ ಏನಾಗ್ತಾ ಇತ್ತು ಅಂದ್ರೆ ಯಾವತ್ತೂ ಕೂಡ ಸರ್ಕಾರದೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದ್ದೆ ಎಲ್ಲ ಆಯಿಲ್ ಕಂಪನಿಗಳಲ್ಲಿ ಕೂಡ. ಸೊ ಆಯಿಲ್ ಕಂಪನಿಗಳು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾನೆ ಇದು, ಇಲ್ಲ ನಡೀತಾ ಇದೆ, ನಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ವರ್ಷಕ್ಕೆ ಒಂದ್ಸರಿನೇ ಏರಿಸ್ತಿರೋ ಅಥವಾ ಮಧ್ಯೆ ಯಾವತ್ತೋ 1-2 ಸರಿ ಅದನ್ನ ಹೈಕ್ ಮಾಡ್ತಿರೋ, ಸೊ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ನೀವು ಡೈಲಿ ನಾವು, ಯಾಕಂದ್ರೆ ಡೈಲಿ ಪರ್ಚೇಸ್ ಹೋಗ್ತೇವೆ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ. ಸೊ ಡೈಲಿ ಇಂಟರ್ನ್ಯಾಷನಲ್ ಪರ್ಚೇಸ್ ಏನಿದೆಯೋ ಅದರಲ್ಲಿ ಇವತ್ತಿನ ದಿವಸ ಹೈಕ್ ಆದ್ರೆ ಹೈಕು, ಅದಕ್ಕಿಂತ ಕಮ್ಮಿ ಆದ್ರೆ ಅದು ಕಡಿಮೆ ಮಾಡ್ತೇವೆ ನಾವು. ಆ ರೀತಿಯ ಒಂದು ವ್ಯವಸ್ಥೆಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನ ಈ ಸರ್ಕಾರಗಳು ಬಂದ ಮೇಲೆ ಆ ರೀತಿಯ ಒಂದು ಅವಕಾಶವನ್ನ ಕೊಡಲಾಗಿದೆ. ಹಿಂದಿನ ಸರ್ಕಾರ ಅಲ್ಲಿಂದ ಬಂತದ್ದು ಒಂದು. ಎರಡನೇದಾಗಿ ನಮ್ಮದೇ ಆದಂತಹ ಸಬ್ಸಿಡಿಗಳಲ್ಲಿ ಸಾಕಷ್ಟು ನಾವು ರಿಫಾರ್ಮ್ಸ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ. ನೋಡಿ, ಆಡಳಿತ ಅನ್ನುವಂಥದ್ದು ಒಂದು ವ್ಯವಸ್ಥೆ, ಇದು ರಾಜಕೀಯ ಪಕ್ಷಗಳಿಗೆ ಸೀಮಿತವಾಗಿರುವಂತದ್ದು ಇರೋದಿಲ್ಲ. ಅದರದೇ ಆದಂತಹ ಒಂದು ವ್ಯವಸ್ಥೆ ನಡ್ಕೊಂಡು ಬರ್ತದೆ ಆ ವ್ಯವಸ್ಥೆ. ಈಗ ಆಡಳಿತದಲ್ಲಿ ಸುಧಾರಣೆಗಳು ಕೂಡ ತನ್ನದೇ ಆದಂತಹ ಒಂದು ಟೈಮ್ ಪೀರಿಯಡ್ ನಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರ್ತದೆ. ಹೀಗಾಗಿ ಹಿಂದೆ ನಾವು ಅದನ್ನೇನು ಎಲ್ಲ ಸಬ್ಸಿಡಿ ಕಟ್ ಡೌನ್ ಮಾಡುವಂಥದ್ದು, ಅದರ ಮೇಲೆ ಕಂಟ್ರೋಲ್ ತರುವಂಥದ್ದು, ಅವುಗಳನ್ನ ನಾವು ಬ್ಯಾಂಕಿಂಗ್ ಇದಕ್ಕೆ ನಮ್ಮ ಅಕೌಂಟಿಗೆ ಜೋಡಿಸುವಂಥದ್ದು, ಇವೆಲ್ಲವನ್ನೂ ಅಧ್ಯಯನ ಮಾಡಿದಾಗ ಆ ರೀತಿಯ ಒಂದು ರಿಫಾರ್ಮ್ಸ್ ಅನ್ನ, ಅದರದ ಕೆಲವು ರಿಫರ್ಕೇಶನ್ ಮತ್ತು ಅದರದ ಪ್ರಾಫಿಟ್ಸ್ ಎರಡನ್ನು ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಆಯಿಲ್ ಸೆಕ್ಟರ್ ಇಸ್ ಕರೆಂಟ್ಲಿ ಗೋಯಿಂಗ್ ಥ್ರೂ ದ್ಯಾಟ್. ಓಕೆ.
ಹಾಗೆ. ಹೀಗಾಗಿ ಕೇವಲ ಒಬ್ಬ ವ್ಯಕ್ತಿ, ಒಬ್ಬ ರಾಜಕೀಯ ಪಕ್ಷ, ಒಂದು ಸರ್ಕಾರ ಮಾಡಿದಂತಹ ಸುಧಾರಣೆಗಳು ಅಥವಾ ಒಂದು ಸರ್ಕಾರಕ್ಕೆ ಬ್ಲೇಮ್ ಮಾಡುವಂತದ್ದು ಇವೆರಡೂ ಕೂಡ ಇಲ್ಲಿಲ್ಲ. ಇದು ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಡ್ಕೊಂಡು ಬರುವಂತಹ ಪ್ರಕ್ರಿಯೆ ಇದು. ಆಮೇಲೆ ಇನ್ನೊಂದು ವಿಚಾರ, ನಾವು ಈಗ ಪೆಟ್ರೋಲ್ ಖರೀದಿ ಮಾಡುವಾಗ ಮೊದಲೆಲ್ಲ 2 ಲೀಟರ್ ಪೆಟ್ರೋಲ್ ಹಾಕಿ 3 ಲೀಟರ್ ಪೆಟ್ರೋಲ್ ಹಾಕಿ ಅಂತ ಹೇಳ್ತಾ ಇದ್ದೇವೆ. ಇವಾಗ 200 ರೂಪಾಯಿ ಪೆಟ್ರೋಲ್ ಹಾಕಿ 250 ರೂಪಾಯಿ ಪೆಟ್ರೋಲ್ ಹಾಕಿ ಅಂತ ಹೇಳ್ತಾ ಇದ್ದೇವೆ. ಅಂದ್ರೆ ಪೆಟ್ರೋಲ್ ನ ಬೆಲೆಯ ಮುಖಾಂತರವಾಗಿ ನಾವು ಖರೀದಿ ಮಾಡೋದಲ್ಲ, ನಮಗೆ 200 ರೂಪಾಯಿ ಪೆಟ್ರೋಲ್ ಬೇಕು ಅಂತ ಹೇಳಿ. ಎಷ್ಟು ಬಾರಿ ಹಾಗಾದ್ರೆ ಸಿಗ್ನಲ್ ಪಾಯಿಂಟ್ ಅಲ್ಲಿ ಎಷ್ಟು ಪೆಟ್ರೋಲ್ ವೇಸ್ಟ್ ಆಗ್ತಾ ಇದೆ, ವೆಹಿಕಲ್ಸ್ ಜಾಮ್ ಆದವಾಗ, ಟ್ರಾಫಿಕ್ ಜಾಮ್ ಆದವಾಗ ಎಷ್ಟು ಪೆಟ್ರೋಲ್ ವೇಸ್ಟ್ ಆಗ್ತಾ ಇದೆ, ಅದ್ರ ಕಡೆಗೂ ಕೂಡ ನಾವು ಗಮನ ಕೊಡ್ಲೇಬೇಕಲ್ವಾ. ಅಂದ್ರೆ ಪೆಟ್ರೋಲ್ ನ ಬೆಲೆ ಮಾತ್ರ ಅಲ್ಲ, ಬೇರೆ ಬೇರೆ ಹಂತದಲ್ಲಿ ಕೂಡ ಆಗುವಂತಹ ವೇಸ್ಟೇಜ್ಗಳನ್ನು ಕೂಡ ಕಡಿಮೆ ಮಾಡ್ತಾ ಹೋಗ್ಬೇಕು ಅಂತ ನನಗೆ ಅನ್ನಿಸ್ತದೆ. ಇನ್ನು ಇರಾನ್ನ ಜೊತೆ ಮಾಡಿಕೊಳ್ಳುವಂತಹ ಈ ಒಪ್ಪಂದ ಏನಾದರೂ ಸಕ್ಸಸ್ಫುಲ್ ಆದ್ರೆ ಮುಂದಿನ ದಿನದಲ್ಲಿ ಆರ್ಥಿಕತೆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗಬಹುದು ಅಂತ? ಈ ಒಪ್ಪಂದ ಸಕ್ಸಸ್ ಆಗ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶಯ. ಯಾಕೆಂತ ಹೇಳಿದ್ರೆ ಭಾರತದ ರೂಪಾಯಿ ವಿವಿಧ ದೇಶಗಳ ಜೊತೆಯಲ್ಲಿ ಒಂದು ವಿನಿಮಯವಾಗೋದಕ್ಕೆ ಸಾಧ್ಯ ಆಗ್ತದೆ. ಬೇರೆ ಬೇರೆ ದೇಶಗಳು ಕೂಡ ಭಾರತದಿಂದ ಖರೀದಿ ಮಾಡುವಾಗ ನಮ್ಮ ರೂಪಾಯಿ ಮೌಲ್ಯದ ಮುಖಾಂತರವಾಗಿ ಖರೀದಿ ಮಾಡಬಹುದು. ಅದು ವಾಹನಗಳಾಗಬಹುದು. ಭಾರತ ಇವಾಗ ಕಾರುಗಳೆಲ್ಲ ಎಕ್ಸ್ಪೋರ್ಟ್ ಅಲ್ಲಿ ಕೂಡ, 2 ವೀಲರ್ಸ್ ಎಕ್ಸ್ಪೋರ್ಟ್ ಅಲ್ಲಿ ಕೂಡ ಮುಂದೆ ಬರ್ತಾ ಇದೆ. ಅಂತ ಖರೀದಿ ರೂಪಾಯಿ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತದೆ ಹೇಳಿ ಆದ್ರೆ ಯಾವುದೋ ಹಂತದಲ್ಲಿ ನಮ್ಮ ದೇಶದ ರೂಪಾಯಿ ತುಂಬಾ ಬಲಾಢ್ಯವಾಗಿ ಆಗೋದಿಕ್ಕೆ ಸಾಧ್ಯ. ಚೈನಾ ಇದನ್ನು ಮಿಟ್ಟೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬಹುದು, ಆದ್ರೆ ಚೈನಾ ಮೂಲಭೂತವಾಗಿ ಒಂದು ಕಮ್ಯುನಿಸ್ಟ್ ರಾಷ್ಟ್ರ. ಇಂಥ ಕಮ್ಯುನಿಸ್ಟ್ ರಾಷ್ಟ್ರಗಳು ನಮ್ಮ ಜಗತ್ತಿನಲ್ಲಿ ಎಷ್ಟಿವೆ ಇವಾಗ, ಅವುಗಳ ಸಂಖ್ಯೆ ಕಡಿಮೆ ಇದೆ. ಆದ್ರಿಂದ ಸ್ವಾಭಾವಿಕವಾಗಿ ಅತ್ಯಂತ ಬಲಾಢ್ಯವಾದಂತಹ ಪ್ರಜಾಪ್ರಭುತ್ವ ಇರುವಂತಹ ನಮ್ಮ ರಾಷ್ಟ್ರದ ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದ ಒಲವು ಜಾಸ್ತಿ ಇರ್ತದಷ್ಟೇ ಹೊರತು ಚೈನಾದ ಕಡೆಗಲ್ಲ. ಆದ್ರಿಂದ ಯಾವುದೋ ಹಂತದಲ್ಲಿ ನಮ್ಮ ರೂಪಾಯಿ ಇನ್ನು ಮುಂದಿನ ವರ್ಷಗಳಲ್ಲಿ ಖಂಡಿತ ಗಟ್ಟಿ ಆಗ್ಬಹುದು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಇನ್ನು ನಮ್ಮ ದೇಶ ಅಂತ ಹೇಳುವಂಥದ್ದು ಒಂದು ಸಾಂಸ್ಕೃತಿಕ ನೆಲೆಬೇಡು, ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲದಕ್ಕೂ ಕೂಡ ಸೈನಿಸ್ಕೊಂಡಿರುತ್ತೆ. ಇನ್ನು ಇದರ ಬಗ್ಗೆ ಗಮನಿಸ್ತಾ ಹೋದಾಗೆ ಪೆಟ್ರೋಲ್ ಬೆಲೆ ಇಳಿಕೆಯಾದ್ರೆ ರಾಜಕೀಯ ವಲಯದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ಬೋದು. ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ಮೇಜರ್ ಇಂಪ್ಯಾಕ್ಟ್ ಆಗತ್ತೆ ಅನ್ನುವಂಥದ್ದನ್ನ ನನಗನ್ಸೋದಿಲ್ಲ. ಇವತ್ತು ವಿರೋಧ ಪಕ್ಷಗಳಿಗೂ ಕೂಡ ಇದು ಅರ್ಥ ಆಗಿದೆ. ಅದನ್ನು ಸುಮಾರಷ್ಟು ದಿವಸಗಳಲ್ಲಿ ಹೈಲೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವೆಲ್ಲ. ಫ್ಲಕ್ಚುಯೇಷನ್ ಇದ್ದಾಗ ಆ ರೀತಿ ಆದಂಥದ್ದು ಕಂಡು ಬರ್ತದೆ. ಅಕಸ್ಮಾತ್ ವಿರೋಧ ಪಕ್ಷಗಳಿಗೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತಿದ್ರೆ ಇಷ್ಟರಲ್ಲೇ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು. ವಾಟ್ ಇಂಡಿಯನ್ ಅಪೋಸಿಷನ್ ಲ್ಯಾಕ್ಸ್ ಈಸ್ ದೇ ಡೋಂಟ್ ಹ್ಯಾವ್ ಸ್ಟ್ರಾಟಜೀಸ್. 5 ವರ್ಷದಲ್ಲಿ ಅವ್ರ ಹತ್ರ ಯಾವುದೇ ಸ್ಟ್ರಾಟಜಿಗಳು ಇರಲಿಲ್ಲ. ಹೀಗಾಗಿ ಸರ್ಕಾರ ಸುಮಾರು ಲೀಡರ್ಶಿಪ್ ಕೂಡ ಸುಮಾರಷ್ಟು ಸೇಫ್ ಆಗಿದೆ. ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಅವ್ರದೇ ಆದಂತಹ ವೀಕ್ನೆಸ್ ಕಂಡು ಬರ್ತಾ ಇದ್ರೆ ಇಸ್ ಜಸ್ಟ್ ಬಿಕಾಸ್ ಆಫ್ ದೇರ್ ಓನ್ ಫಾಲ್ಟ್ಸ್. ಅವ್ರದೇ ಆದಂತಹ ಒಂದು ಸೆಲ್ಫ್ ವಿಕೆಟ್ ಅದು ಆ ರೀತಿ ಬರ್ತಾ ಇದೆ. ಆದ್ರೆ ವಿರೋಧ ಪಕ್ಷಗಳ ಕಾರಣದಿಂದ ಇದು ಹೈಲೈಟ್ ಆಗಿದೆಯಾ ಅನ್ನುವಂಥದ್ದನ್ನ ಇಲ್ಲ, ಆ ರೀತಿ ಇಲ್ಲ. ಹೀಗಾಗಿ ಸ್ಟೇಬಲ್, ಯಾವತ್ತಲೂ ಒಂದು ಗೌರ್ಮೆಂಟ್ ಸ್ಟೇಬಲ್ ಆದಾಗ ಆ ಕಡೆ ಅಪೋಸಿಷನ್ ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿ ಅದನ್ನ ಇಲ್ಲಿವರೆಗೆ ಮಾಡಲಿಲ್ಲ. ಇಲೆಕ್ಷನ್ ಟೈಮ್ ಬಂದಾಗ ಸಹಜವಾಗಿ ಒಂದು 4-6 ವಿಷಯಗಳನ್ನ ನಾವು ತೆಗೆದುಕೊಂಡು ಮುಂದೆ ಹೈಲೈಟ್ ಮಾಡುವಂಥದ್ದು ಬರ್ತಾ ಇದೆ. ಸಿಮಿಲರ್ ಥಿಂಗ್ಸ್ ಆರ್ ಹ್ಯಾಪನಿಂಗ್, ದಟ್ಸ್ ಆಲ್. ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟು ಒಳ್ಳೆಯವನಾದ್ರೂ ಕೂಡ ಅವರಲ್ಲಿ ದೋಷಗಳನ್ನು ಕಾಣುವಂತಹ ಜನ ಸಾಕಷ್ಟಿದ್ದಾರೆ. ಮರ್ಯಾದಾ ಪುರುಷೋತ್ತಮನಲ್ಲಿ ಕೂಡ ದೋಷವನ್ನು ಆರೋಪಿಸಿದವರಿದ್ದಾರೆ. ಆದ್ರಿಂದ ಆ ರೀತಿಯ ಛಿದ್ರಾನ್ವೇಷಿಗಳಿಗೆ ಎಷ್ಟು ಒಳಿತಾದ್ರೂ ಕೂಡ ಅದು ಕಾಣೋದಿಲ್ಲ. ಒಂದು ಸಣ್ಣ ತಪ್ಪು ಎದ್ದು ಕಾಣುವಂತಹ ಸಾಧ್ಯತೆ ಅದು ಸಾರ್ವಕಾಲಿಕವಾಗಿ ರಾಮರಾಜ್ಯದಲ್ಲಿ ಆ ರೀತಿ ಇದ್ದಾವಾಗ ಖಂಡಿತ ಮೋದಿ ರಾಜ್ಯದಲ್ಲಿ ಆ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಊಹನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಪ್ಪನ್ನು ಹುಡುಕೋರು ಸಾಕಷ್ಟು ಜನ ಇರ್ತಾರೆ, ಆದ್ರೆ ಅದರ ಜೊತೆಯಲ್ಲಿಯೇ ತುಂಬಾ ಮೌನವಾಗಿ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ ಮೋದಿ ಅವರು ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಕಡೆಯದಾಗಿ ಶ್ರೀರಾಜಗುಡಿ ಅವರೇ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇಳೆ ಈ ಒಪ್ಪಂದ ಆದ್ರೆ ಸಕ್ಸಸ್ಫುಲ್ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಯಾವ್ಯಾವ ಲಾಭ ಆಗಬಹುದು ಅಂತ? ಒಂದು ಒಪೆಕ್ ಕಂಟ್ರಿ ಮೇಲೆ ನಮ್ಮದೇ ಆದಂಥ ಒಂದು ಕಂಟ್ರೋಲ್ ಬರ್ತದೆ. ಆಯಿಲ್ ಮಾರ್ಕೆಟ್ನಲ್ಲಿ ನಾವೇ ಒಬ್ಬ ಪ್ಲೇಯರ್ ಆಗಿ ಸಿಗ್ನಿಫಿಕೆಂಟ್ ಪ್ಲೇಯರ್ ಆಗಿ ಆಗ್ಬೋದು. ಯಾಕಂದರೆ ವಿ ಆರ್ ಒನ್ ಆಫ್ ದಿ ಮೇಜರ್ ಕನ್ಸ್ಯೂಮರ್ಸ್ ಅದರಲ್ಲಿ. ಹೀಗಾಗಿ ಸಹಜವಾಗಿ ಒಂದು ದೇಶ ಡಿಪೆಂಡೆಂಟ್ ಆಗಿರುವಂಥದ್ರಲ್ಲಿ 2-3 ದೇಶಗಳು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇರಾನ್ ಜೊತೆ ನಾವು ಟ್ರೆಡಿಷನಲ್ ಆಗಿ ನಮ್ಮದೇ ಆದಂಥ ರಿಲೇಷನ್ಸ್ ಇದೆ ಇರಾನ್ನಲ್ಲಿ. ಸೊ ಆ ಒಂದು ರಿಲೇಷನ್ ನಮ್ಮದಲ್ಲಿ ಡೆವಲಪ್ ಆಗುತ್ತೆ ಅವ್ರಿಗೆ. ಮತ್ತು ಚೈನಾದ ಕಂಟ್ರೋಲ್, ಏಷ್ಯನ್ ಕಂಟ್ರಿನಲ್ಲಿ ಚೈನಾದ ಕಂಟ್ರೋಲ್ ಏನು ಎಕ್ಸ್ಪಾನ್ಷನ್ ಆಗ್ತಾ ಇದ್ದು, ಆ ಚೈನಾದ ಕಂಟ್ರೋಲನ್ನು ಮೇಲೆ ಸಾಕಷ್ಟು ನಾವು ಕೌಂಟರ್ ಮಾಡುವಂಥ ಒಂದು ಶಕ್ತಿ ಬರ್ತದೆ. ಹೀಗಾಗಿ ಅವೆಲ್ಲ ದೃಷ್ಟಿಯಿಂದನೂ ಕೂಡ ಒಂದು ಮೇಜರ್ ಡೆವಲಪ್ಮೆಂಟ್ ಇದು ಅಂತಾನೆ ಹೇಳ್ಬಹುದು. ರಾಜಕೀಯ ವಲಯದಲ್ಲಿ ಹೋಲಿಸಿದ್ರೆ ಬ್ಯಾಡ್ ಇಂಪ್ಯಾಕ್ಟ್ ಏನಾದ್ರು ಆಗಬಹುದಾ ಭಾರತದ ಮೇಲೆ ಅಂತ ನೋಡೋಕೆ ಮುಖ್ಯವಾಗಿ ನನಗೆ ಒಂದು ವಿಚಾರ ಅನಿಸುವಂತದ್ದು, ಚೈನಾ ಅತ್ಯಂತ ಕಡಿಮೆ ಬಡ್ಡಿ ದರಕ್ಕೆ ಸಾಲ ಕೊಡ್ತಾ ಇದೆ. ಇತ್ತೀಚೆಗೆ ಇಂಡೋನೇಷ್ಯಾ ಚೈನಾ ಕೇಳಿದೆ ನಿಮ್ಮ ಸಾಲ ನಮಗೆ ಬೇಡ ಅಂತ ಹೇಳಿ. ಅಂದ್ರೆ ಚೈನಾ ಕಡಿಮೆ ಬಡ್ಡಿ ದರಕ್ಕೆ ಸಾಲವನ್ನು ಕೊಟ್ಟು ಆ ದೇಶದ ಮೇಲೆ ಸಾಲದ ಹೊರೆಯನ್ನು
ಮುಷ್ಟಿಯನ್ನು ಹಾಕಿ ಅದು ರಾಜಕೀಯವಾಗಿ ತನ್ನ ಮುಷ್ಟಿ ಒಳಗಡೆ ಇಡೋದಕ್ಕೆ ಚೈನಾ ಪ್ರಯತ್ನ ಮಾಡ್ತಾ ಇದೆ. ಈ ರೀತಿ ಚೈನಾ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೂ ಗೊತ್ತಾಗಿದೆ, ಇಂಡೋನೇಷಿಯಾ, ಮಲೇಷ್ಯಾ ಈ ದೇಶಗಳಿಗೂ ಗೊತ್ತಾಗಿದೆ. ಆದ್ರಿಂದ ಒನ್ ಬೆಲ್ಟ್ ಒನ್ ಕಾರಿಡಾರ್ ಆ ರೋಡ್ ಪ್ರಾಜೆಕ್ಟ್ಗೆ ಮಲೇಷ್ಯಾದಲ್ಲಿ ಆಗ್ಲಿ ಇಂಡೋನೇಷ್ಯಾದಲ್ಲಿ ಆಗ್ಲಿ ಸಾಕಷ್ಟು ಒಲವು ಇನ್ನೂ ಮೂಡಿ ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಚೈನಾ ರಾಜಕೀಯವಾಗಿ ತಮ್ಮ ಮೇಲೆ ಪ್ರಭಾವ ಬೀರಿಸ್ತಾ ಇದೆ ಅಂತ. ಈ ರೀತಿಯ ರಾಜಕೀಯ ಪ್ರಭಾವ ಹಾಗೂ ಒತ್ತಡ ಭಾರತ ಯಾವ ದೇಶದ ಮೇಲೂ ಕೂಡ ಇಷ್ಟು ತನಕ ಹೇರಿಲ್ಲ, ಮತ್ತೆ ಹೇರೋದಕ್ಕೆ ಸಾಧ್ಯವೂ ಇಲ್ಲ. ನಮ್ಮ ರಕ್ತದಲ್ಲೇ ಆ ರೀತಿಯ ಒಂದು ದ್ವೇಷವಾಗ್ಲಿ ಒತ್ತಡವಾಗ್ಲಿ ಇಲ್ಲ. ಆದ್ರಿಂದ ಭಾರತದ ರಾಜಕೀಯ ಒಂದು ಪ್ರೌಢಿಮೆ ವಿದೇಶಗಳಿಗೆ ಅರ್ಥ ಆಗ್ಬಹುದು ಮುಂದೆ ರೂಪಾಯಿ ಬಲ ಅಡ್ಡಿ ಆಗುವಾಗ ಅಂತ ಅನ್ನಿಸ್ತದೆ. 90ರ ದಶಕದಿಂದ ನೋಡಿದ್ರೆ ಮಿಡ್ಲ್ ಈಸ್ಟ್ ಕಂಟ್ರಿನಲ್ಲಿ ಸಾಕಷ್ಟು ಕಾನ್ಫ್ಲಿಕ್ಟ್ಸ್ ಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೇವೆ. ಅದು ಪೊಲಿಟಿಕಲ್ ಕಾನ್ಫ್ಲಿಕ್ಟ್, ಮಿಲಿಟರಿ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಅವೆರಡನ್ನೂ ನಾವು ನೋಡ್ತಾ ಬರ್ತಾ ಇದ್ದೇವೆ. ಕಾರಣ ಇದೆ ಟು ಕಂಟ್ರೋಲ್ ಓವರ್ ದಿ ಆಯಿಲ್ ರಿಸರ್ವ್ ಅನ್ನುವಂಥದ್ದು. ಯಾರಿಗೆ ಆಯಿಲ್ ರಿಸರ್ವ್ ಮೇಲೆ ಕಂಟ್ರೋಲ್ ಬರ್ತದೋ ದೇ ಆರ್ ಗೋಯಿಂಗ್ ಟು ಬಿ ದ ಲೀಡರ್ಸ್ ಇನ್ ಫ್ಯೂಚರ್. ಆ ರೀತಿ ಸೊ ಭಾರತಕ್ಕೆ ಏನಾದರೂ ಈ ರೀತಿಯಾಗಿ ನಾವು ನಮ್ಮ ಇನ್ವಾಲ್ವ್ಮೆಂಟ್ ಅಲ್ಲಿ ಒಪೆಕ್ ಕಂಟ್ರಿನಲ್ಲಿ ಶುರು ಆದರೆ ಖಂಡಿತವಾಗಿಯೂ ನಮ್ಮ ಕಂಟ್ರೋಲ್ ಏನಾದರೂ ಆಯಿಲ್ ರಿಸರ್ವ್ ಮೇಲೆ ಬಂದಂಥ ಸಂದರ್ಭದಲ್ಲಿ ಫ್ಯೂಚರ್ನಲ್ಲಿ ಖಂಡಿತವಾಗಿಯೂ ನಾವು ವಿ ಕ್ಯಾನ್ ಬಿ ಅ ಮೇಜರ್ ಪ್ಲೇಯರ್ ಇನ್ ದಿಸ್ ಸೆಕ್ಟರ್ ಅಂತ ಆ ರೀತಿಯಾದಂಥ ಡೆವಲಪ್ಮೆಂಟ್. ಭಾರತದ ಚಿಂತನೆ ಯಾವುದೇ ರಾಷ್ಟ್ರದ ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನು ಅಲ್ಗಾಡಿಸುವಂಥದ್ದಲ್ಲ, ಅದನ್ನು ಬಲಪಡಿಸುವಂತ ಕಡೆಗೆ ಭಾರತದ ಚಿಂತನೆ ಇದೆ. ಮೋದಿಯವರ ವಿವಿಧ ದೇಶಗಳ ಜೊತೆಯಲ್ಲಿ ಅವರು ಸಂಪರ್ಕ ಇಟ್ಕೊಳ್ಳುವಾಗ ಪ್ರತಿ ಬಾರಿಯೇ ಹೇಳಿದ್ದು, ನಾವು ನಿಮ್ಮ ವ್ಯವಹಾರಕ್ಕೆ ಧಿಕ್ಕಾರ ಆಗ್ಲಿ ಧಕ್ಕೆ ಆಗ್ಲಿ ನಾವು ಮಾಡೋದಿಲ್ಲ ಅಂತ ಹೇಳಿ, ಇದನ್ನ ನಾವು ಸಾಫ್ಟ್ ಪವರ್ ಅಂತ ಹೇಳಿ ಕರಿತೇವೆ. ಇನ್ನೊಂದು ಕಡೆ ಗಮನಿಸ್ತಾ ಹೋದ್ರೆ ಯಾವುದೇ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ರಫ್ತು ಜಾಸ್ತಿ ಆಗಿರ್ಬೇಕು, ಆಮದು ಕಡಿಮೆ ಆಗಿರ್ಬೇಕು ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಮುಂದಿನ ರೀತಿಯಲ್ಲಿ ಈ ಬೆಳವಣಿಗೆ ಹೇಗಾಗಬಹುದು ಅಂತ. ರಫ್ತು ಜಾಸ್ತಿ ಆಮದು ಕಡಿಮೆ ಆಗುವಂಥದ್ದು ಹೌದು, ಆದರೆ ಆ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ, ಈಗ ನಮ್ಮ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಸಾಕಷ್ಟು ಬೆಳೀತಾ ಇದೆ. ಆದರೆ ಯಾವುದೋ ಹಂತದಲ್ಲಿ ಅದರಿಂದಾಗಿ ಎನ್ವೈರನ್ಮೆಂಟಲ್ ಹೆಸಾರ್ಡ್ ಆಗುವ ಸಾಧ್ಯತೆಯು ಇದೆ ಅಂತೇಳಿ ಹೇಳಿ ಅನ್ನಿಸ್ತಾ ಇದೆ. ಆಗ ನಾವು ನಮ್ಮ ವಾತಾವರಣದ ಸಂರಕ್ಷಣೆಯ ಕಡೆಗೂ ಕೂಡ ಸಾಕಷ್ಟು ಗಮನವನ್ನು ಕೊಡಿಸ್ಬೇಕು. ನಾನು ಕಳೆದ ವರ್ಷ ಅಸ್ಸಾಂ ಆ ರಾಜ್ಯಗಳ ಕಡೆಗೆ ಪ್ರವಾಸ ಹೋದಾಗ ನನಗೆ ಅನ್ನಿಸ್ತು, ರಸ್ತೆಯ ಅಗಲವನ್ನು ಮಾಡುವಂತ ಪ್ರಕ್ರಿಯೆಯಲ್ಲಿ ರಸ್ತೆಯ ಮಣ್ಣೆಲ್ಲ ನದಿಗಳಿಗೆ ಮುಚ್ಚುತ್ತಾ ಇದೆ, ಇದು ಹಳ್ಳ ಕೊಳ್ಳಗಳಿಗೆ ಬೀಳ್ತಾ ಇದೆ. ಇದರಿಂದ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ತುಂಬಾ ನೆಗೆಟಿವ್ ಆಗ್ತಾ ಇದೆ ಅಂತೇಳಿ. ಆದ್ರಿಂದ ಸಮತೋಲನವಾಗಿ ಆಲೋಚನೆ ಮಾಡಬೇಕಷ್ಟೇ ಹೊರತು ರಫ್ತನ್ನು ಜಾಸ್ತಿ ಮಾಡಿ ನಾವು ನಮ್ಮ ಆರ್ಥಿಕ ಮಟ್ಟವನ್ನು ಏರಿಸಬೇಕು, ಅದರ ಕಡೆಗೆ ಮಾತ್ರ ಗಮನ ಅನ್ನೋದು ಅಷ್ಟು ಸರಿಯಲ್ಲ. ಹಾಗಾದ್ರೆ ಕಡೆಯದಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಅಂತ. ಇಂತಹ ಕಾರ್ಯಕ್ರಮ, ಇಂತಹ ಚಿಂತನೆಗಳು ಸಾಕಷ್ಟು ಮೂಡಿ ಬರಬೇಕು, ಯುವಕರನ್ನ ಒಳಗೂಡಿಸಿಕೊಳ್ಬೇಕು ಅಂತೇಳಿ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಓಕೆ ಸರ್, ಇಷ್ಟೊತ್ತು ಬಂದು ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಧನ್ಯವಾದ. ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಒಂದು ವೇಳೆ ಇರಾನ್ ಜೊತೆ ಭಾರತ ಒಪ್ಪಂದವನ್ನು ಮಾಡಿಕೊಂಡೇ ರೂಪಾಯಿ ಮೌಲ್ಯದಲ್ಲಿ ಒಂದು ಪೆಟ್ರೋಲ್ನ ಡೀಸೆಲ್ ಖರೀದಿಸುವಂತಹ ಪ್ರಕ್ರಿಯೆಗೆ ಮುಂದಾದ್ರೆ ಖಂಡಿತವಾಗಿಯೂ ಕೂಡ ಭಾರತಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ದಿಸೆಯಲ್ಲಿ ಒಳ್ಳೆಯ ಒಂದು ಇಂಪ್ಯಾಕ್ಟ್ ಅನ್ನ ಬೀರಬಹುದು ಅಂತ ನಮ್ಗೆ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕ್ತಾ ಇದೆ. ಇದು ಈವರೆಗಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.